हरे कृष्ण। ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपकदा मह्यं ददाति स्वपदान्तिकं। वन्देऽहं श्रीगुरो श्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगण रघुनाथान्वितं तं सजीवम् साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगणललिता श्रीविशाखान्वितांश्च। हे कृष्णा करुणा सिन्धो दीनबन्धो जगत्पते गोपेशा गोपिका कान्ता राधा कान्ता नमोस्तुते। तप्त काञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्यदेशतारिणे। जयो श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्णा कृष्ण कृष्ण हरे हरे, हरे राम 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 हरे हरे। श्री श्री राधा गोविंद की जय, श्री गौरनिताय की जय, श्रील प्रभुपाद की जय। हरे कृष्ण। ಇವತ್ತು ಅಧ್ಯಾಯ 8 ಅಕ್ಷರ ಬ್ರಹ್ಮ ಯೋಗ ಭಗವತ್ ಪ್ರಾಪ್ತಿ ನೋಡಲಿದ್ದೇವೆ. ಅಧ್ಯಾಯ 8ರ ಅವಲೋಕನ, ಅರ್ಜುನನ ಪ್ರಶ್ನೆಗೆ ಉತ್ತರ. ಮೊದಲನೇ ಶ್ಲೋಕದಿಂದ 4ನೇ ಶ್ಲೋಕದಲ್ಲಿ ನೋಡ್ಬೋದು. ಮರಣದ ಸಮಯದಲ್ಲಿ ಕೃಷ್ಣನನ್ನು ಸ್ಮರಿಸುವುದು 5ರಿಂದ 8ನೇ ಶ್ಲೋಕದಲ್ಲಿ, ಮತ್ತು ಯೋಗ ಮಿಶ್ರಿತ ಭಕ್ತಿಯಿಂದ ಕೃಷ್ಣನನ್ನು ಸ್ಮರಿಸುವುದು 9ರಿಂದ 13ನೇ ಶ್ಲೋಕದಲ್ಲಿ, ಶುದ್ಧ ಭಕ್ತಿಯಿಂದ ಕೃಷ್ಣನನ್ನು ಸ್ಮರಿಸುವುದು 14ರಿಂದ 16ನೇ ಶ್ಲೋಕದಲ್ಲಿ, ಭೌತಿಕ ಪ್ರಪಂಚ ಮತ್ತು ಆಧ್ಯಾತ್ಮಿಕ ಪ್ರಪಂಚದ ನಡುವಿನ ವ್ಯತ್ಯಾಸ ಇದು 17ರಿಂದ 22ನೇ ಶ್ಲೋಕದಲ್ಲಿ, ಕೃಷ್ಣನನ್ನು ಪಡೆಯುವಲ್ಲಿ ಶುದ್ಧ ಭಕ್ತಿಯ ಶ್ರೇಷ್ಠತೆ 23ರಿಂದ 28ನೇ ಶ್ಲೋಕದಲ್ಲಿ ನೋಡ್ಬೋದು. ಈ ಅಧ್ಯಾಯ ಭಗವತ್ ಪ್ರಾಪ್ತಿ ಅಂತ ಹೇಳಿದ್ರೆ, ಪ್ರಭುಪಾದರು ಹೇಳ್ತಾರೆ ಲೈಫ್ ಈಸ್ ಪ್ರಿಪರೇಷನ್, ಡೆತ್ ಇಸ್ ಎಕ್ಸಾಮಿನೇಷನ್ ಅಂತ ಹೇಳಿ. ಅಂದ್ರೆ ಸಾಯುವಾಗ ನಮಗೆ ಕೃಷ್ಣನ ಸ್ಮರಣೆ ಬರಬೇಕಾದ್ರೆ ನಾವು ಅಭ್ಯಾಸ ಮಾಡಬೇಕು. ಯಾಕೆಂತ ಹೇಳಿದ್ರೆ ನಮಗೆ ಅನನ್ಯ ಭಕ್ತಿ ಮಾಡ್ಲಿಕ್ಕೆ ಆಗೋದಿಲ್ಲ. ಅನನ್ಯ ಭಕ್ತಿ ಅಂತ ಹೇಳಿದ್ರೆ ಶುದ್ಧ ಭಕ್ತರು ಮಾಡುವಂಥದ್ದು 24 ಗಂಟೆ ಭಕ್ತಿ, ಅಹೇತುಕಿ ಅಪ್ರತಿಹತ, ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಭಗವಂತನ ಭಕ್ತಿ ಸೇವೆಯಲ್ಲಿ ನಿರತರಾಗಿರ್ತಾರೆ. ಆದ್ರೆ ನಮಗೆ ಅದು ಸಾಧ್ಯ ಇಲ್ಲ. ನಾವೀಗ ಸಾಧಕರು, ನಾವು ಸಾಧನೆ ಮಾಡ್ಬೇಕು. ಸಾಧನೆ ಮಾಡ್ತಾ ಮಾಡ್ತಾ ನಾವು ಭಕ್ತರಾಗಲು ಆಗ್ತದೆ. ಸಾಧನೆ ಮಾಡೋದು ಅಂತ ಹೇಳಿದ್ರೆ ಜಪ ಮಾಡೋದು, ಭಗವದ್ಗೀತೆ ಕ್ಲಾಸ್ ಕೇಳುವಂಥದ್ದು, ಭಗವದ್ಗೀತೆ ಪುಸ್ತಕ ಓದುವಂಥದ್ದು, ಭಾಗವತಂ ತರಗತಿ ಅಟೆಂಡ್ ಮಾಡುವಂಥದ್ದು, ಕೀರ್ತನೆ ಮಾಡುವಂಥದ್ದು, ಹಾಗೆ ಟೆಂಪಲ್ ಅಲ್ಲಿ ಆನ್ಲೈನ್ ಅಲ್ಲಿ ಮಂಗಳಾರತಿ ಅಟೆಂಡ್ ಮಾಡುವಂಥದ್ದು, ಇದೆಲ್ಲವೂ ಕೂಡ ಸಾಧನೆಯಲ್ಲಿ ಬರ್ತದೆ. ಪಾಶ್ಚಾತ್ಯ ದೇಶದಲ್ಲಿ ಅಲ್ಲಿ ಯಂಗ್ಸ್ಟರ್ಸ್ ಹೇಗೆ ಅಂದ್ರೆ ಪ್ರಭುಪಾದರಿಗೆ ನೇರವಾಗಿ ಪ್ರಶ್ನೆಯನ್ನು ಕೇಳ್ತಾರೆ, ಚಾಲೆಂಜ್ ಮಾಡುವಂಥದ್ದು. ಪ್ರಭುಪಾದರ ಬಳಿ ಒಬ್ಬ ಬಂದು ಕೇಳುವಂಥದ್ದು, ನೀವು ದೇವರ ಅಂತೇಳಿ. ಇದಕ್ಕೆ ಪ್ರಭುಪಾದರು ಹೇಳ್ತಾರೆ, ನಾನು ಭಗವಂತನ ಸೇವಕ. ಮತ್ತೆ ಹೇಳ್ತಾರೆ ಪ್ರಭುಪಾದರು, ನಾನು ಭಗವಂತನ ಸೇವಕನಾಗಲು ಪ್ರಯತ್ನ ಮಾಡ್ತಿದ್ದೇನೆ ಅಂತ ಹೇಳಿದ್ರೆ, ಇದು ಪ್ರಭುಪಾದರು ಹೇಳುವಂಥದ್ದು ನಮ್ರತೆಯಿಂದ. ಆಕ್ಚುಲಿ ಚೈತನ್ಯ ಮಹಾಪ್ರಭುಗಳು 500 ವರ್ಷಗಳ ಹಿಂದೆ ಬಂದಾಗ ಹೇಳ್ತಾರೆ ಅವರು, ಮೋರಾ ಸೇನಾಪತಿ ಭಕ್ತ ಏಬೆ ತತಾಯ ಅಂತ ಹೇಳಿದ್ರೆ, ಪ್ರಭುಪಾದರು ಬಂದು ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚಾದ್ಯಂತ ಹರಡ್ತಾರೆ ಅಂತ ಆವಾಗ್ಲೇ ಹೇಳಿದ್ದಾರೆ. ಸೊ ಪ್ರಭುಪಾದರು ಹೇಳುವಂಥದ್ದು ಏನಂತ ಹೇಳಿದ್ರೆ, ನಮಗೆ ಮತ್ತು ಬೇರೆ ಜೀವಿಗಳಿಗೆ ಏನು ವ್ಯತ್ಯಾಸ, ನಮಗೆ ಭಗವತ್ ಪ್ರಾಪ್ತಿಗೆ ಅಂತ ಹೇಳಿದ್ರೆ ಭಗವಂತನ ಧಾಮಕ್ಕೆ ಹೇಗೆ ಹೋಗುವಂಥದ್ದು ಎಂದು ತಿಳಿಯಲು ಅವಕಾಶ ಇದೆ. ಮನುಷ್ಯ ಜನ್ಮದಲ್ಲಿ ಮಾತ್ರ ಈ ಅವಕಾಶ ಇರುವಂಥದ್ದು, ಬೇರೆ ಲೈಫಲ್ಲಿ ಇಲ್ಲ. ಹಾಗಾಗಿ ನಾವು ಭಗವತ್ ಪ್ರಾಪ್ತಿ ಹೇಗೆ ಮಾಡುವಂಥದ್ದು ಎಂದು ನಾವು ತಿಳಿಬೇಕು.
किं तದ್ ಬ್ರಹ್ಮ किम ಅಧ್ಯಾತ್ಮಂ किं ಕರ್ಮ ಪುರುಷೋತ್ತಮ ಅಧಿಭೂತಂ ಚ किं ಪ್ರೋಕ್ತಂ ಅಧಿದೈವಂ ಕಿಮುಚ್ಯತೆ. ಅರ್ಜುನನು ಹೀಗೆ ಪ್ರಶ್ನಿಸಿದನು, ಪ್ರಭುವೇ, ಪರಮ ಪುರುಷನೇ, ಯಾವುದು ಬ್ರಹ್ಮನ್, ಯಾವುದು ಆತ್ಮ, ಕರ್ಮ ಯಾವುದು, ಈ ಐಹಿಕ ಅಭಿವ್ಯಕ್ತಿ ಯಾವುದು, ದೇವತೆಗಳು ಯಾರು? ದಯವಿಟ್ಟು ಇದನ್ನು ನನಗೆ ವಿವರಿಸು. ಅಧಿಯಜ್ಞಃ ಕಥಂ ಗೋತ್ರ ದೇಹೇಸ್ಮಿನ್ ಮಧುಸೂದನ ಪ್ರಯಾಣ ಕಾಲೇ ಚ ಕಥಂ ಜ್ಞೇಯೋಸಿ ನಿಯತಾತ್ಮಭಿಃ. ಮಧುಸೂದನನೇ, ಯಜ್ಞದ ಪ್ರಭುವು ಯಾರು? ಅವನು ದೇಹದಲ್ಲಿ ವಾಸಿಸುವುದು ಹೇಗೆ? ಭಕ್ತಿ ಸೇವೆಯಲ್ಲಿ ತೊಡಗಿರುವವರು ಮರಣ ಕಾಲದಲ್ಲಿ ನಿನ್ನನ್ನು ತಿಳಿಯುವುದು ಹೇಗೆ? ಈ ಪ್ರಶ್ನೆಗಳನ್ನು ಅರ್ಜುನ ಕೇಳ್ತಾ ಇದ್ದಾನೆ. ಇದಕ್ಕೆ ನಾವು ಹಿಂದಿನ ಅಧ್ಯಾಯದಲ್ಲಿ ಕೂಡ ನೋಡ್ತೇವೆ. 7ನೇ ಅಧ್ಯಾಯದಲ್ಲಿ ಜರಾಮರಣ ಮೋಕ್ಷಾಯ ಮಾಮಾಶ್ರಿತ್ಯಾಯ ತಂತಿಯೇ ತೇ ಬ್ರಹ್ಮ ತದ್ವಿದು ಕೃಷ್ಣಂ ಅಧ್ಯಾತ್ಮಂ ಕರ್ಮ ಚಾಕಿಲಂ. ಮುಪ್ಪು ಸಾವುಗಳಿಂದ ಬಿಡುಗಡೆ ಹೊಂದುವುದಕ್ಕಾಗಿ ಶ್ರಮಿಸುತ್ತಿರುವ ಬುದ್ಧಿವಂತರು ಭಕ್ತಿ ಸೇವೆಯನ್ನು ಮಾಡುತ್ತಾ ನನ್ನಲ್ಲಿ ಆಶ್ರಯವನ್ನು ಪಡೆಯುವರು. ನಿಜವಾಗಿ ಅವರು ಬ್ರಹ್ಮನ್, ಏಕೆಂದರೆ ಅವರು ದಿವ್ಯ ಕರ್ಮಗಳ ವಿಷಯದಲ್ಲಿ ಪ್ರತಿಯೊಂದು ಸಂಗತಿಯನ್ನು ಸಮಗ್ರವಾಗಿ ಬಲ್ಲರು. ಅಂದ್ರೆ ಈ ಹುಟ್ಟು, ಸಾವು, ಮುಪ್ಪು ಮತ್ತು ರೋಗಗಳು ಈ ಜಡ ದೇಹವನ್ನು ಕಾಡುತ್ತದೆ, ಆಧ್ಯಾತ್ಮಿಕ ದೇಹವನ್ನಲ್ಲ. ದೇವತೆಗಳನ್ನು ಪೂಜೆ ಮಾಡುವವರು ಪರಮ ಪ್ರಭುವನ್ನು ಅವನ ಲೋಕದಲ್ಲಿ ತಲುಪುವುದೇ ಇಲ್ಲ. ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮ ಮಾಡುವವರು ಮಾತ್ರ ಬ್ರಹ್ಮನ್ ಅಂದ್ರೆ ನಾಶವಿಲ್ಲದ ಆತ್ಮ ಎಂದು ಕರೆಸಿಕೊಳ್ಳುವುದಕ್ಕೆ ಅರ್ಹರು, ಏಕೆಂದರೆ ಅವರು ಕೃಷ್ಣ ಲೋಕವನ್ನು ಸೇರಲು ವಾಸ್ತವವಾಗಿ ಪ್ರಯತ್ನಿಸುತ್ತಿದ್ದಾರೆ. ಸಾಧಿಭೂತಾದಿ ದೈವಂ ಮಾಂ ಸಾಧಿ ಯಜ್ಞಂ ಚ ಯೇ ವಿದುಃ ಪ್ರಯಾಣ ಕಾಲೇಪಿ ಚ ಮಾಂ ತೇ ವಿದುರ್ಯುಕ್ತ ಚೇತಸಃ. ನನ್ನ ಸಂಪೂರ್ಣ ಪ್ರಜ್ಞೆ ಇರುವವರು ಪರಮ ಪ್ರಭುವಾದ ನಾನೇ ಎಲ್ಲ ಐಹಿಕ ಅಭಿವ್ಯಕ್ತಿಯ ದೇವತೆಗಳ ಯಜ್ಞ ರೀತಿಗಳ ನಿಯಂತ್ರಕ ತತ್ವ ಎಂದು ಬಲ್ಲವರು. ದೇವೋತ್ತಮ ಪರಮಪುರುಷನಾದ ನನ್ನನ್ನು ಮರಣಕಾಲದಲ್ಲಿಯೂ ಅರ್ಥ ಮಾಡಿಕೊಳ್ಳಬಲ್ಲರು ಮತ್ತು ಅರಿಯಬಲ್ಲರು. 7ನೇ ಅಧ್ಯಾಯದಲ್ಲಿ ಭಗವಂತ ತಿಳಿಸಿದ್ದಾನೆ. ಇದನ್ನು ನಾವು ಇವಾಗ ಮತ್ತೆ ಭಗವಂತ ಏನ್ ಹೇಳ್ತಿದ್ದಾನೆ ಅಂತ ನೋಡೋಣ. ಶ್ರೀ ಭಗವಾನುವಾಚ ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋ ಅಧ್ಯಾತ್ಮಂ ಉಚ್ಯತೆ ಭೂತಭಾವೋದ್ಭವಕರೋ ವಿಸರ್ಗಃ ಕರ್ಮ ಸಂಹಿತಃ. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ಅವಿನಾಶಿಯಾದ ದಿವ್ಯ ಜೀವಿಗೆ ಬ್ರಹ್ಮನೆಂದು ಹೆಸರು. ಅವನ ನಿತ್ಯ ಸ್ವಭಾವವನ್ನು ಅಧ್ಯಾತ್ಮ ಅಥವಾ ಆತ್ಮ ಎಂದು ಕರೆಯುತ್ತಾರೆ. ಜೀವಿಗಳ ಭೌತಿಕ ಶರೀರಗಳ ಬೆಳವಣಿಗೆಗೆ ಸಂಬಂಧಿಸಿದ ಕ್ರಿಯೆಗೆ ಕರ್ಮ ಎಂದು ಹೆಸರು. ಅಧಿಭೂತಂ ಕ್ಷರೋ ಭಾವಃ ಪುರುಷಾಶ್ಚಾದಿ ದೈವತಂ ಅಧಿಯಜ್ಞೋ ಅಹಮೇವಾತ್ರ ದೇಹೇ ದೇಹಭೃತಾಂಬರ. ಶರೀರಧಾರಿಗಳಲ್ಲಿ ಅತ್ಯಂತ ಶ್ರೇಷ್ಠನಾದ ಅರ್ಜುನನೇ, ಸದಾ ಬದಲಾಗುತ್ತಿರುವ ಭೌತಿಕ ಪ್ರಕೃತಿಗೆ ಅಧಿಭೂತ ಎಂದು ಹೆಸರು. ಸೂರ್ಯ ಚಂದ್ರರಂತಹ ದೇವತೆಗಳನ್ನು ಒಳಗೊಳ್ಳುವ ಭಗವಂತನ ವಿರಾಟ್ ರೂಪಕ್ಕೆ ಅಧಿದೈವ ಎಂದು ಹೆಸರು. ಎಲ್ಲ ಶರೀರಧಾರಿಗಳ ಹೃದಯಗಳಲ್ಲಿ ಪರಮಾತ್ಮನಿಂದ ಪ್ರತಿನಿಧಿತನಾದ ನನಗೆ ಪರಮ ಪ್ರಭುವಿಗೆ ಅಧಿಯಜ್ಞ ಯಜ್ಞದ ಪ್ರಭು ಎಂದು ಹೆಸರು. ನಾವು ಇದನ್ನು ವಿವರವಾಗಿ ನೋಡೋಣ. ಇಲ್ಲಿ ಮೊದಲನೇ ಪ್ರಶ್ನೆ ಬಂದು ಬ್ರಹ್ಮನ್ ಅಂದ್ರೆ ನಾಶವಿಲ್ಲದ ಆತ್ಮ, ಆತ್ಮದ ಬಗ್ಗೆ ಮೊದಲನೆಯ ಪ್ರಶ್ನೆ ಅರ್ಜುನದ್ದು. ಇಲ್ಲಿ ಪ್ರಭುಪಾದರು ಹೇಳುವಂಥದ್ದು, ಕಲಿಯುಗದಲ್ಲಿ ಜನರೆಲ್ಲರೂ ದೇಹದ ಭಾವನೆಯಲ್ಲಿದ್ದಾರೆ ಅಂತೇಳಿ ಹೇಳಿದ್ರೆ, ಯಾರಾದ್ರೂ ಸಾವನ್ನಪ್ಪಿದರೆ ತುಂಬಾ ದುಃಖ ಪಡ್ತೇವೆ, ಆದ್ರೆ ಆತ್ಮಕ್ಕೆ ಸಾವಿಲ್ಲ, ಅದು ಇನ್ನೊಂದು ದೇಹಕ್ಕೆ ಹೋಗುತ್ತೆ. ಹಾಗಾಗಿ ನಾವು ದೇಹಕ್ಕಾಗಿ ದುಃಖ ಪಡಬಾರ್ದು, ಧೀರರಾಗ್ಬೇಕು ಅಂತ ಹೇಳ್ತಾರೆ. ಇಲ್ಲಿ ಚಿತ್ರಕೇತು ಒಂದು ಉದಾಹರಣೆ ನೋಡೋದಾದ್ರೆ, ನಾವು ಚಿತ್ರಕೇತು ಮಹಾರಾಜನಿಗೆ ಮಕ್ಕಳಿರೋದಿಲ್ಲ. ಸೊ ಅವನಿಗೆ ಒಂದು ಮಹಾತ್ಮರ ಒಂದು ಆಶೀರ್ವಾದದಿಂದ ಒಬ್ಬ ಹೆಂಡತಿಗೆ ಮಗು ಆಗುತ್ತೆ. ಅಂದ್ರೆ ರಾಜನಿಗೆ ಅನೇಕ ಹೆಂಡತಿ ಇರ್ತಾರೆ. ಸೊ ಒಬ್ಬ ಹೆಂಡತಿಗೆ ಮಗು ಆಗುತ್ತೆ. ಮಗು ಆದಾಗ ಏನಾಗುತ್ತೆ, ಚಿತ್ರಕೇತು ಆ ಮಗುವನ್ನು ಮತ್ತು ಆ ಪತ್ನಿಯನ್ನು ತುಂಬಾ ಚೆನ್ನಾಗಿ ಪ್ರೀತಿಯಿಂದ ನೋಡಿಕೊಳ್ತಾ ಇರ್ತಾನೆ.
ಉಳಿದ ಪತ್ನಿಯರನ್ನು ಗಮನಿಸುವುದಿಲ್ಲ. ಅವರಿಗೆ ಇದರಿಂದ ಮತ್ಸರ ಆಗುತ್ತೆ. ಅವರ ಮಗುವನ್ನು ಸಾಯಿಸ್ತಾರೆ ವಿಷ ಹಾಕ್ಬಿಟ್ಟು. ಇದರಿಂದ ಚಿತ್ರಕೇತುಗೆ ಬಹಳಷ್ಟು ದುಃಖ ಆಗುತ್ತೆ. ಯಾಕಂತ ಹೇಳಿದ್ರೆ ಆ ಚಿತ್ರಕೇತುಗೆ ಆ ಮಗು ಆದಾಗ ಅದಕ್ಕೆ ಹರ್ಷ ಶೋಕ ಅಂತ ಹೆಸರಿಡ್ಲಿಕ್ಕೆ ಹೇಳಿರ್ತಾರೆ. ಯಾಕಂತ ಹೇಳಿದ್ರೆ ಅದು ಸಂತೋಷವನ್ನು ಕೊಡುತ್ತೆ, ದುಃಖವನ್ನು ಕೂಡ ಕೊಡುತ್ತೆ ಅಂತ ಹೇಳಿ. ಸೊ ಹೀಗೆ ತುಂಬಾ ದುಃಖದಲ್ಲಿರ್ತಾನೆ. ಯಾಕಂದ್ರೆ ಮಕ್ಕಳೇ ಇರೋದಿಲ್ಲ, ಒಂದು ಮಗು ಆಗಿರುತ್ತೆ, ಅದು ಕೂಡ ಸತ್ತೋಗುತ್ತೆ. ತುಂಬಾ ಬೇಸರದಲ್ಲಿದ್ದಾಗ ನಾರದ ಮಹರ್ಷಿಗಳು ಅಲ್ಲಿ ಭೇಟಿ ಕೊಡ್ತಾರೆ. ಅವ್ರ ಹತ್ರ ಹೇಳುವಂತದ್ದು, ನನಗೆ ನನ್ನ ಮಗು ಬೇಕು ಅಂತ ಹೇಳಿ. ಆಗ ನಾರದ ಮಹರ್ಷಿಗಳು ಹೇಳ್ತಾರೆ, ಅವನು ಈಗಾಗ್ಲೇ ಬೇರೆ ಕಡೆ ಜನ್ಮ ಎತ್ತಿ ಆಗಿದೆ ಅಂತ ಹೇಳಿ. ಆದ್ರೂ ಕರೆಸ್ತಾರೆ. ಅವನನ್ನು ಕರೆಸಿದಾಗ ಇವನು ಹೇಳ್ತಾನೆ ನನ್ನ ಮಗು ಅಂತೇಳಿ. ಆಗ ಹರ್ಷ ಶೋಕ ಹೇಳುವಂಥದ್ದು, ಯಾರು ನೀವು, ನನಗೆ ನಿಮ್ಮ ಪರಿಚಯ ಇಲ್ಲ, ನನ್ಗೆ ಆಲ್ರೆಡಿ ಅಲ್ಲಿ ತಂದೆ ತಾಯಿ ಬೇರೆ ಇದ್ದಾರೆ ಅಂತೇಳಿ. ಆ ರೀತಿಯಾಗಿ ಹೇಳಿದ್ರೆ ಆತ್ಮ ಬೇರೊಂದು ದೇಹಕ್ಕೆ ಹೋಗುವಂಥದ್ದು, ಆತ್ಮಕ್ಕೆ ಸಾವಿಲ್ಲ. ಅದು ಈಗ ನಾವು ಮಾತ್ರ ಅದನ್ನ ನೆನ್ಪಿಟ್ಕೊಳ್ತೇವೆ ಅಷ್ಟೇ ಹೊರತು ಅದು ಇನ್ನೊಂದು ದೇಹಕ್ಕೆ ಹೋದಾಗ ಅಲ್ಲಿ ಅದಕ್ಕೆ ಬೇರೆ ತಂದೆ ತಾಯಿ ಎಲ್ಲ ಇರ್ತಾರೆ ಅಂತ ಹೇಳಿ ನಾವು ತಿಳಿಯುವಂಥದ್ದು. ನಂತರ ಚಿತ್ರಕೇತುಗೆ ಅದರ ಒಂದು ರಿಯಲೈಸ್ ಆಗುತ್ತೆ. ಬ್ರಹ್ಮನ್ ಅಂತ ಹೇಳಿದ್ರೆ ಆತ್ಮ. ಹಾಗಾಗಿ ನಾವು ನಮ್ಮ ಕರ್ಮಾನುಸಾರ ನಮಗೆ ಮುಂದಿನ ಜನ್ಮದಲ್ಲಿ ನಾವು ಯಾವ್ದು ಏನು ಕೂಡ ಆಗ್ಬೋದು ಅಂತ ಹೇಳಿ ಇಲ್ಲಿ ತಿಳಿಯುವಂಥದ್ದು. ಯಾರು ಕೂಡ ನಮ್ಗೆ ತಂದೆ ತಾಯಿ ಆಗ್ತಾರೆ ಅಂತೇಳಿ ಈ ರೀತಿಯಾಗಿ. ಸೊ ಇಲ್ಲಿ ಬ್ರಹ್ಮನ್ ಅಂದ್ರೆ ಆತ್ಮ. ಆತ್ಮದ ಬಗ್ಗೆ ನಾವು 2ನೇ ಅಧ್ಯಾಯದಲ್ಲಿ ನೋಡಿದ್ವಿ. 2ನೇ ಅಧ್ಯಾಯದಲ್ಲಿ 11ನೇ ಶ್ಲೋಕದಿಂದ 30ನೇ ಶ್ಲೋಕದವರೆಗೆ ತುಂಬಾ ವಿವರಣೆ ನೀಡಿದ್ದಾರೆ. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಹ್ಯತಿ. ಈಗ ನಾವು ದೇಹಸ್ಥ ಆತ್ಮ ಅಂತ ಹೇಳಿದ್ರೆ, ಈಗ ದೇಹ ಶರೀರ ಹೇಳುವಂಥದ್ದು ಈಗ ಬಾಲ್ಯದಲ್ಲಿ ಇದ್ದ ಹಾಗೆ ಯೌವನದಲ್ಲಿ ಇರೋದಿಲ್ಲ, ಬದಲಾವಣೆ ಆಗ್ತಾ ಇರತ್ತೆ ಮುಪ್ಪಿನಲ್ಲಿ ಕೂಡ. ಆದ್ರೆ ಆತ್ಮಕ್ಕೆ ಬದಲಾವಣೆ ಇಲ್ಲ, ಆತ್ಮ ಒಂದೇ ರೀತಿ ಇರುತ್ತೆ. ಸೊ ಪ್ರಭುಪಾದರು ಹೇಳುವಂಥದ್ದು, ನಾವು ಧೀರರಾಗ್ಬೇಕು, ಅಧೀರರಲ್ಲ. ಧೀರನಾದವನು ಅದಕ್ಕೆ ವ್ಯತೆ ಪಡುವುದಿಲ್ಲ. ಇನ್ನು 2ನೇ ಪ್ರಶ್ನೆ ಬಂದು ಅಧ್ಯಾತ್ಮ ಅಂದ್ರೆ ದೇಹದ ನಿಯಂತ್ರಕ, ಜೀವಿಯ ಸ್ವರೂಪ. ನಾವು ನಿತ್ಯ ಭಗವಂತನ ಸೇವಕರು, ಜೀವೇರ ಸ್ವರೂಪೈ ನಿತ್ಯ ಕೃಷ್ಣರ ದಾಸ್. ಸೊ ಪ್ರಭುಪಾದರು ಹೇಳುವಂಥದ್ದು, ನಾವು ಸೇವೆಯನ್ನು ಮಾಡಿಯೇ ಮಾಡ್ತೇವೆ, ಅದು ನಮ್ಮ ಪ್ರಜಾಪ್ರಭುತ್ವ ಹಕ್ಕಾಗಿರ್ತದೆ. ಈಗ ಉದಾಹರಣೆಗೆ ಮೊದಲಿಗೆ ನಾವು ಸೆಲ್ಫಿಶ್ನೆಸ್ ಅಂತ ಹೇಳಿದ್ರೆ, ನಂತರ ಎಕ್ಸ್ಟೆಂಡೆಡ್ ಸೆಲ್ಫಿಶ್ನೆಸ್, ಗಂಡ ಹೆಂಡತಿ ಮಕ್ಕಳು ತಾಯಿ ತಂದೆ ಸಮಾಜ ಈ ರೀತಿಯಾಗಿ ನಾವು ಸೇವೆ ಮಾಡ್ತಾ ಇರ್ತೇವೆ. ಅದಕ್ಕೆ ಪ್ರಭುಪಾದರು ಹೇಳುವಂಥದ್ದು, ನಾವು ಸೇವೆ ಮಾಡ್ತೇವೆ, ಸೊ ನಾವು ಭಗವಂತನ ಸೇವೆ ಯಾಕೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತೇಳಿ. ಭಗವಂತನ ಸೇವೆ ಮಾಡೋದು ಅಂತ ಹೇಳಿದ್ರೆ ನಾವು ಯಾವುದೇ ಕೆಲಸ ಮಾಡುವಾಗ ಅಲ್ಲಿ ಕೃಷ್ಣನನ್ನು ಕನೆಕ್ಟ್ ಮಾಡುವಂಥದ್ದು. ಈಗ ಉದಾಹರಣೆಗೆ ನಾವು ಅಡುಗೆಯನ್ನು ತಯಾರಿಸುವಾಗ ನಾವು ಅಲ್ಲಿ ಶುಚಿತ್ವದಲ್ಲಿ ಅಡುಗೆಯನ್ನು ಮಾಡಿ ಭಗವಂತನಿಗೆ ಒಂದು ಪ್ರಾರ್ಥನೆಯನ್ನು ಮಾಡಿ ಸ್ವೀಕರಿಸುವಂಥದ್ದು. ಈ ರೀತಿಯಾಗಿ ಕೃಷ್ಣ ಹೇಳ್ತಾನೆ, ಪತ್ರಂ ಪುಷ್ಪಂ ಫಲಂ ತೋಯಂ ಅಂತೇಳಿ ಮುಂದೆ ಬರ್ತದೆ. ಅದು ಒಂದು ಹೂವು ಆದ್ರೂ, ಒಂದು ಹೂವು, ಒಂದು ಹಣ್ಣು, ಒಂದಿಷ್ಟು ನೀರು, ತುಳಸಿ ಎಲೆ ಹಾಕಿ ಪ್ರೀತಿ ಭಕ್ತಿಯಿಂದ ನೀಡಿದ್ರೆ ಸಾಕು ಅಂತೇಳಿ. ಯಾಕಂತ ಹೇಳಿದ್ರೆ ಭಗವಂತ ಭಾವಗ್ರಹಿ ಜನಾರ್ದನ. ಹಾಗಾಗಿ ಕೃಷ್ಣ ಪ್ರಜ್ಞೆ ಅಂದ್ರೆ ಕೃಷ್ಣನನ್ನು ಆಡ್ ಮಾಡುವಂಥದ್ದು. ಯಾವುದೇ ನಾವು ಆಕ್ಟಿವಿಟೀಸ್ ಮಾಡಿದ್ರು ಕೂಡ ಕೃಷ್ಣನನ್ನು ಆಡ್ ಮಾಡುವಂಥದ್ದು. ಮುಂದೆ ಕರ್ಮ. ಕರ್ಮ ಅಂತ ಹೇಳಿದ್ರೆ, ಈಗ ಪ್ರಭುಪಾದರು ಹೇಳುವಂಥದ್ದು, ನಾವು ಕೆಲಸ ಮಾಡ್ಲೇಬೇಕು ಅಂತ ಹೇಳಿ. ಶಾಸ್ತ್ರ ಹೇಳುವಂಥದ್ದು ನಾವು 8 ಗಂಟೆ ಕೆಲಸ ಮಾಡ್ಬೇಕು. ಈಗ ನಾವೇನು ಕ್ಲಾಸ್ ಮಾಡುದು, ಕ್ಲಾಸ್ ಕೇಳುವಂಥದ್ದು, ಓದುವಂಥದ್ದು, ಭಗವದ್ಗೀತೆ ಭಾಗವತ ಮತ್ತೆ ಜಪ ಮಾಡುವಂಥದ್ದು, ಇದೆಲ್ಲವೂ ಕೂಡ ಕೆಲಸ ಅಂತ ಹೇಳಿದ್ರೆ ಇದು ಸೇವೆ, ಭಗವಂತನ ಸೇವೆ ಮಾಡುವಂಥದ್ದು. ಮುಂದೆ ಈಗ ಅಧಿಭೂತ. ಪ್ರಭುಪಾದರು ಪುಸ್ತಕ ಬರೆದಿದ್ದಾರೆ. ಅಧಿಭೂತ ಅಂತ ಹೇಳಿದ್ರೆ ಭೌತಿಕ ಪ್ರಕೃತಿ. ಈಗ ಲಾಸ್ ಆಫ್ ನೇಚರ್ ಅಂತ ಪ್ರಭುಪಾದರು ಪುಸ್ತಕ ಬರೆದಿದ್ದಾರೆ. ಈಗ ಪ್ರಭುಪಾದರು ಹೇಳುವಂಥದ್ದು, ಪ್ರಕೃತಿಯ ನಿಯಮ ತುಂಬಾ ಕಠಿಣವಾಗಿರ್ತದೆ. ನಾವು ಪ್ರಕೃತಿಯನ್ನು ಎಕ್ಸ್ಪ್ಲಾಯ್ಟ್ ಮಾಡಿದ್ರೆ ನಮಗೆ ಅದರ ಪರಿಣಾಮ ನಾವು ಎದುರಿಸ್ಬೇಕಾಗ್ತದೆ. ಹಾಗಾಗಿ ನಾವು ಭಕ್ತರು ಹೇಗೆ ಅಂತ ಹೇಳಿದ್ರೆ ಎಲ್ಲಾ ಒಂದು ಕೋಆಪರೇಷನ್ ಮೂಡಲ್ಲಿ ಹೋಗುವಂಥದ್ದು. ಹಾಗೆ ನಾವು ಕೋಆಪರೇಷನ್ ಅಂತ ಹೇಳಿದ್ರೆ ಪ್ರಕೃತಿ, ಪರಮಾತ್ಮ ಮತ್ತು ಇತರ ಜೀವಿಗಳೊಡನೆ ಸಹಕಾರ ಮನೋಭಾವನೆಯಿಂದ ನಾವು ಇರಬೇಕು. ಇನ್ನು ಆದಿದೈವ. ಈಗ ಸುನಾಮಿ ಬರುವಂಥದ್ದು, ಭೂಕಂಪ, ಫ್ಲಡ್, ಇದೆಲ್ಲವೂ ಕೂಡ ದೇವತೆಗಳಿಂದ ಬರುವಂಥದ್ದು. ತ್ರಿವಿಧ ಕ್ಲೇಶಗಳಲ್ಲಿ ಆದಿದೈವಿಕ್, ಆಧ್ಯಾತ್ಮಿಕ್, ಆದಿಭೌತಿಕ್, ಆದಿದೈವಿಕ್.
ಹಾಗಾಗಿ ನಾವು ಎಷ್ಟು ಒಂದು ಸಾಕಾರ ಭಾವದಲ್ಲಿ ಇರ್ತೇವೆ ಅವಾಗ ನಮಗೆ ಇದೆಲ್ಲ ಆಗೋದಿಲ್ಲ. ಅಧಿಯಜ್ಞ, ಯಜ್ಞದ ಭೋಕ್ತಾರ ಯಾರು? ಪರಮಾತ್ಮ. ಆದ್ರೆ ನಾವು ಕಲಿಯುಗದಲ್ಲಿ ಏನ್ ತಿಳಿತೇವೆ ಅಂತ ಹೇಳಿದ್ರೆ ಎಲ್ಲರೂ ಭೋಕ್ತಾರ ಅಂತ ಹೇಳಿ ಭಾವಿಸ್ತೇವೆ. ಅಂದ್ರೆ ಎಂಜಾಯರ್ ಯಾರು? ಕೃಷ್ಣ, ನಾವಲ್ಲ. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ. ನಮ್ಮನ್ನು ಕಂಟ್ರೋಲ್ ಮಾಡೋದು ಪರಮಾತ್ಮ. ಇದು ಸುಪ್ರೀಂ ಎಂಜಾಯರ್ ಪರಮಾತ್ಮ, ಮತ್ತು ನಮ್ಮ ಬೆಸ್ಟ್ ವೆಲ್ ವಿಷರ್ ಕೂಡ ಪರಮಾತ್ಮ ಆಗಿರ್ತಾನೆ. ಈಗ ಅಧಿ ಯಜ್ಞ ಎಲ್ಲಿ ವಾಸಿಸ್ತಾನೆ? ಎಲ್ಲರ ಹೃದಯದಲ್ಲಿ ಆತ್ಮ ಪರಮಾತ್ಮ ಇರುವಂತದ್ದು. ಇನ್ನು ಮುಂದೆ ಸಾವಿನ ಸಮಯದಲ್ಲಿ 7ನೇ ಪ್ರಶ್ನೆ, ಅಧಿಯಜ್ಞ ಎಲ್ಲಿ ವಾಸಿಸ್ತಾನೆ? ಆತ್ಮದ ಹತ್ತಿರವೇ ಪರಮಾತ್ಮ ಇರುವಂತದ್ದು. ಇನ್ನು ಸಾವಿನ ಸಮಯದಲ್ಲಿ ಕೃಷ್ಣನನ್ನು ಹೇಗೆ ನೆನಪಿಸಿಕೊಳ್ಳುವುದು? ಇದಕ್ಕೆ ಜೀವನದುದ್ದಕ್ಕೂ ಸ್ಮರಣೆಯನ್ನು ಅಭ್ಯಾಸ ಮಾಡಿ. ಈಗ ಹೇಗೆ ಅಂತ ಹೇಳಿದ್ರೆ, ಈಗ ಒಂದು ಉದಾಹರಣೆ ನೋಡೋದಾದ್ರೆ, ನಾವು IAS ಆಫೀಸರ್ ಅವರಿಗೆ ಈಗ ಹೋಗಿ ನೀವು ಕೇಳಿದ್ರೆ ಅವ್ರು ಹೇಳ್ತಾರೆ ದಿನದಲ್ಲಿ ಒಂದು 18 ಗಂಟೆಗಳ ಕಾಲ ಅವರು ಓದ್ತಾರೆ. ಆ ರೀತಿಯಾಗಿ ಸತತವಾಗಿ ಅಭ್ಯಾಸ ಮಾಡಿದ್ರೆ ಮಾತ್ರ ಅವ್ರ ಅದರಲ್ಲಿ ಈಗ ಆಧ್ಯಾತ್ಮಿಕ ಇದು ಭೌತಿಕವಾಗಿ ಅಷ್ಟು ಅವರು ಪ್ರಯತ್ನ ಮಾಡ್ಬೇಕು ಒಂದು ಉನ್ನತ ಹುದ್ದೆಗೆ ಹೋಗ್ಬೇಕಾದ್ರೆ. ಇನ್ನು ಆಧ್ಯಾತ್ಮಿಕದಲ್ಲಿ ನಾವು ಪ್ರಯತ್ನವೇ ಮಾಡದೆ ಹೇಗೆ ನಮ್ಗೆ ಭಗವಂತನ ಸ್ಮರಣೆ ಬರ್ತದೆ? ನಾವು ಪ್ರಯತ್ನ ಮಾಡ್ಲೇಬೇಕು. ಹೇಗೆ ಅಂತ ಹೇಳಿದ್ರೆ, ಈ ಕಲ್ಲಿಗೆ ಒಂದು 1000 ಹೊಡೆತ ಬಿದ್ದ ನಂತರ ಅದು ಒಂದು ವಿಗ್ರಹ ರೂಪ ಮಾಡ್ಲಿಕ್ಕಾಗ್ತದೆ. ಅದೇ ರೀತಿ ಭಕ್ತಿಯಲ್ಲಿ ನಾವು ಸಾಧನೆ, ಸಂಘ, ಸೇವಾ ಇದನ್ನು ಮಾಡ್ತಾ ಮಾಡ್ತಾ ಕಡೆಗೆ ನಮ್ಗೆ ಭಗವಂತನ ಸ್ಮರಣೆ ಬರುವಂತದ್ದು. ಇಲ್ಲಿ ನಾವು ಒಂದು ಉದಾಹರಣೆ ನೋಡ್ಬೋದು. ಈ ಒಂದು ಕಂಬಳಿ ಹುಳ, ಅದು ಅದೇ ಜನ್ಮದಲ್ಲಿ ಅದು ಚಿಟ್ಟೆಯಾಗಿ ಮಾರ್ಪಾಡುವಂಥದ್ದು. ಅಂದ್ರೆ ಅಷ್ಟು ಅದಕ್ಕೆ ಒಂದು ದೃಢವಾದ ಒಂದು ನಿರ್ಧಾರ ಇರುತ್ತೆ, ನಾ ಇದೇ ಜನ್ಮದಲ್ಲಿ ಚೇಂಜ್ ಆಗ್ಬೇಕಂತ. ಅದೇ ರೀತಿ ನಾವು ಇದೇ ಜನ್ಮದಲ್ಲಿ ಭಗವಂತನ ನೋಡ್ಬೇಕು ಅಂತ ಹೇಳಿ ನಮ್ಮಲ್ಲಿ ಒಂದು ದೃಢ ಸಂಕಲ್ಪ ಇದ್ರೆ ಮಾತ್ರ ನಾವು ಭಕ್ತಿ ಸೇವೆಯಲ್ಲಿ ಮುಂದುವರಿಯಲಿಕ್ಕೆ ಸಾಧ್ಯವಾಗ್ತದೆ. ಸಾವಿನ ಸಮಯದಲ್ಲಿ ನಾವು ಏನು ಮಾಡ್ಬೇಕು? ಇದನ್ನು ನೀವು ಚಾಟ್ ಅಲ್ಲಿ ಉತ್ತರ ಹಾಕ್ಬಹುದು. ಸಾವಿನ ಸಮಯದಲ್ಲಿ ನಾವು ಏನು ಮಾಡಬೇಕು? ಹರೇ ಕೃಷ್ಣ ಮಾತಾಜಿ. ಸಾವಿನ ಸಮಯದಲ್ಲಿ ನಾವು ಭಗವಂತನನ್ನ ನೆನೆಸ್ಕೋಬೇಕು ಮಾತಾಜಿ. ಅದು ಸಾಧ್ಯ ಇದೆಯಾ? ಈಗಿಂದ ಸಾಧನೆ ಮಾಡಿದ್ರೆ ಅವಾಗ ನೆನಪು ಬರುತ್ತೆ ಮಾತಾಜಿ. ಈಗ್ಲಿಂದ ನಾವು ಎಲ್ಲಾ ತುಂಬಾ ಕೃಷ್ಣನ್ ನೆನೆಸ್ಕೊಳ್ತಾ ಇದ್ರೆ, ಸಂಕೀರ್ತನೆ, ಜಪ ಎಲ್ಲ ಮಾಡ್ತಾ ಇದ್ರೆ, ಭಕ್ತಿ ಸೇವೆ ಎಲ್ಲ ಅವಾಗ ಬರುತ್ತೆ ಮಾತಾಜಿ. ಓಕೆ ಮಾತಾಜಿ. ಎಸ್, ಇಲ್ಲಿ ಮಂಜು ಅವರು ಕೂಡ ಉತ್ತರ ನೀಡಿದ್ದಾರೆ, ಭಗವಂತನ ಸ್ಮರಣೆ ಅಂತ ಹೇಳಿ. ಇನ್ನು ವಿನೀತಾ ಅವರು ಕೂಡ ವಿ ಹ್ಯಾವ್ ಟು ರಿಮೆಂಬರ್ ಗಾಡ್ ಅಂತ ಹೇಳಿ ಹೇಳಿದ್ದಾರೆ. ಓಕೆ, ಸೊ ನಾವು ಸಾವಿನ ಸಮಯದಲ್ಲಿ ಭಗವಂತನ ಸ್ಮರಣೆ ಬರ್ಬೇಕಾದ್ರೆ ನಾವು ಏನ್ ಮಾಡ್ಬೇಕಂತ ಹೇಳಿದ್ರೆ ಸತತವಾಗಿ ಅಭ್ಯಾಸ ಮಾಡ್ಬೇಕು. ಸವಿತಾ ಅವರು ಕೂಡ ದೇವರ ನಾಮ ಸ್ಮರಣೆ ಮಾಡ್ಬೇಕು ಅಂತ ಹೇಳಿದ್ದಾರೆ. ಸತತವಾಗಿ ಅಭ್ಯಾಸ ಮಾಡಿದ್ರೆ ಮಾತ್ರ ನಮಗೆ ಭಗವಂತನ ಸ್ಮರಣೆ ಬರ್ಲಿಕ್ಕೆ ಸಾಧ್ಯ ಇದೆ. ಈಗ ನೋಡುವ ನಾವು ಇಲ್ಲಿ ಭೀಷ್ಮ ಪಿತಾಮಹ ಯಾವ ರೀತಿಯಾಗಿ ಸ್ಮರಿಸ್ತಾರೆ ಅಂತೇಳಿ. ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯ ಪ್ರಯಾತಿ ಸ ಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯಃ. ಅಂತ್ಯಕಾಲದಲ್ಲಿ ನನ್ನನ್ನು ಸ್ಮರಿಸುತ್ತಾ ಯಾವನು ದೇಹವನ್ನು ಬಿಡುವನೋ ಅವನು ಕೂಡಲೇ ನನ್ನ ಸ್ವಭಾವವನ್ನು ಹೊಂದುತ್ತಾನೆ, ಇದರಲ್ಲಿ ಸಂಶಯವೇ ಇಲ್ಲ. ಇಲ್ಲಿ ಭಗವಂತನನ್ನು ಸ್ಮರಿಸ್ತ ಯಾರು ಒಂದು ದೇಹವನ್ನು ಬಿಡ್ತಾರೆ ಅವರು ಆ ಒಂದು ಭಗವಂತನ ಒಂದು ಧಾಮಕ್ಕೆ ಹೋಗ್ಲಿಕ್ಕೆ ಆಗ್ತದೆ. ಆದ್ರೆ ಅದು ಅಷ್ಟು ಸುಲಭ ಇಲ್ಲ. ನಮಗೆ ಹೇಳ್ಬೋದು ಭಗವಂತನ ಸ್ಮರಣೆ ಮಾಡ್ಬೇಕಂತ, ಆದ್ರೆ ನಾವು ಅದಕ್ಕೆ ತುಂಬಾ ಒಂದು ಪ್ರಯತ್ನವನ್ನು ಮಾಡ್ಬೇಕು. ಹೇಗೆ ಈಗ ನಾವು ಉದಾಹರಣೆ ನೋಡಿದ್ವಿ, IAS ಆಫೀಸರ್ ಅಂತ ಆಗ್ಬೇಕಂತ ಇದ್ರೆ ಅವರು ಅಷ್ಟೇ ಹಾರ್ಡ್ ವರ್ಕ್ ಮಾಡಿರ್ತಾರೆ. ಭೌತಿಕವಾಗಿಯೇ ಅಷ್ಟೊಂದು ಹಾರ್ಡ್ ವರ್ಕ್ ಮಾಡಿರ್ಬೇಕಾದ್ರೆ ನಾವು ಆಧ್ಯಾತ್ಮಿಕದಲ್ಲಿ ತುಂಬಾ ಅಂದ್ರೆ ನಾವು ಅಭ್ಯಾಸವನ್ನು ಮಾಡ್ಬೇಕು.
ಈಗ ಇಲ್ಲಿ ಭೀಷ್ಮ ಪಿತಾಮಹರು ಅವರು ಇಚ್ಛಾಮರಣಿಯಾಗಿರ್ತಾರೆ. ಅವರಿಗೆ ಅವರಿಗೆ ಈಗ ಅವರ ಒಂದು ಅಂತ್ಯಕಾಲದಲ್ಲಿ ಭಗವಂತನ ನೋಡ್ತಾ ಅವರು ಪ್ರಾಣವನ್ನು ಬಿಡ್ತಾರೆ. ತುಂಬಾ ಒಂದು ಪುಣ್ಯ ಮಾಡಿದ್ದಾರೆ ಅಂತ ಹೇಳ್ಬೋದು. ನಾವು ಅಟ್ಲೀಸ್ಟ್ ಭಗವಂತನ ನಾಮಸ್ಮರಣೆ ಆದ್ರೂ ಮಾಡ್ಬೇಕು. ಅದಕ್ಕೆ ಹಿಂದಿನ ಕಾಲದಲ್ಲಿ ಮಕ್ಕಳಿಗೆ ದೇವರ ಹೆಸರುಗಳನ್ನು ಇಡ್ತಾ ಇದ್ರು ಅಂತ ಹೇಳಲಾಗ್ತದೆ. ಓಕೆ, ಸುಮ್ಮನ ಅವ್ರು ಹಾಕಿದ್ದಾರೆ, ಹೌ ಡು ವಿ ನೋ ದಟ್ ಡೆತ್ ಇಸ್ ನಿಯರಿಂಗ್ ಅಸ್ ಬಿಕಾಸ್ ವಿ ಡೋಂಟ್ ನೋ ವಾಟ್ ಏಜ್ ಡೆತ್ ಸ್ಟ್ರೈಕ್ಸ್. ಓಕೆ ಹೌದು, ಯಾಕಂತ ಹೇಳಿದ್ರೆ ಸಾವು ಈ ಕ್ಷಣದಲ್ಲಿ ಕೂಡ ಬರ್ಬೋದು. ಸಾವು ಯಾವಾಗ ಬರುತ್ತೆ ಅಂತ ಹೇಳಕ್ ಆಗೋದಿಲ್ಲ. ಅದಕ್ಕೆ ಹೇಳುವಂತದ್ದು ಹುಟ್ಟು ಉಚಿತ, ಸಾವು ಖಚಿತ ಅಂತ ಹೇಳ್ತಾರೆ. ಅದು ಸಾವು ಬರುತ್ತೆ, ನಾವು ಈ ಕ್ಷಣದಲ್ಲಿ ನಾವು ಅದಕ್ಕೆ ಹೇಳುವಂತದ್ದು. ಕೆಲವ್ರು ಹೇಳ್ತಾರೆ, ಇಲ್ಲ ನಾನು ಏಜ್ ಆದ್ಮೇಲೆ ನಾನು ಭಗವದ್ಗೀತೆ ಓದ್ತೇನೆ, ಅವಾಗ ನಾನು ಕ್ಲಾಸ್ ಕೇಳ್ತೇನೆ ಅಂತೇಳಿ. ಆದ್ರೆ ಯಾವಾಗ ಸಾವು ಬರ್ತದೆ ಅಂತ ಹೇಳಿಕ್ ಆಗೋದಿಲ್ಲ. ಅದು ಕಲಿಯುಗದಲ್ಲಂತೂ ಬಹಳ ಕಡಿಮೆ ಜೀವಿತಾವಧಿ ಇರುವಂತದ್ದು. ಅದಕ್ಕೆ ನಾವು ಇವಾಗ್ಲಿಂದನೇ ಭಗವಂತನ ಸ್ಮರಣೆ ಮಾಡ್ಬೇಕು. ಇನ್ನು ನೀವು ನೋಡ್ಬೋದು, ಸಣ್ಣ ಮಕ್ಕಳಿಂದ ಅವರು ಆಧ್ಯಾತ್ಮಿಕದಲ್ಲಿ ತೊಡಗಿಸ್ಕೊಳ್ತಾರೆ ಅಂತ ಹೇಳಿದ್ರೆ, ಅವರಿಗೆ ಆ ರೀತಿಯಾಗಿ ಒಂದು ಅಭ್ಯಾಸ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಭಗವಂತನ ಸ್ಮರಣೆಯನ್ನು ಮಾಡೋದಕ್ಕೆ ಸುಲಭ ಆಗುತ್ತೆ. ಇಲ್ಲಿ ಭೀಷ್ಮ ಪಿತಾಮಹರು ಅವರು ಇಚ್ಛಾಮರಣಿಯಾಗಿರ್ತಾರೆ. ಅವ್ರು ಹೇಳುವಂತದ್ದು, ಕೃಷ್ಣ ಅರ್ಜುನನ್ಗೆ ಹೀಗೆ ಅರ್ಜುನನ್ಗೆ ಸಾರಥಿಯಾಗಿರ್ತಾನಲ್ಲ, ಅದೇ ರೀತಿಯಾಗಿ ಬರ್ಬೇಕು ನನ್ ಮುಂದೆ ನಾನು ಈ ಒಂದು ದೇಹವನ್ನು ಬಿಡುವಾಗ ಅಂತೇಳಿ. ಹಾಗೆ ಕೃಷ್ಣನಿಗೆ ಅದೆಲ್ಲ ಗೊತ್ತಾಗುತ್ತೆ, ಯಾಕಂದ್ರೆ ಕೃಷ್ಣ ಎಲ್ಲರ ಹೃದಯದಲ್ಲಿ ಪರಮಾತ್ಮನಾಗಿರ್ತಾನೆ. ಸೊ ಭೀಷ್ಮ ಪಿತಾಮಹರ ಇಚ್ಛೆಯನ್ನು ಪೂರೈಸ್ತಾನೆ ಆ ಒಂದು ಸಾರಥಿಯ ಒಂದು ಇದರಲ್ಲಿ ಬಂದು ಇರುವಂತದ್ದು. ಸೊ ಇದು ನಮ್ಮ ಜೀವನದ ಗುರಿಯಾಗಿರ್ಬೇಕು. ಕೃಷ್ಣನ ಒಂದು ಸ್ಮರಣೆ ಬರ್ಬೇಕು ನಮಗೆ. ಇಲ್ಲಿ ಅಲೆಕ್ಸಾಂಡರ್ ಒಂದು ಕಥೆಯನ್ನು ನಾವು ನೋಡೋದಾದ್ರೆ, ನಿಮ್ಗೆಲ್ಲರಿಗೂ ಗೊತ್ತಿದೆ, ಅಲೆಕ್ಸಾಂಡರ್ ತುಂಬಾ ಪರಾಕ್ರಮಿ, ವಿಶ್ವವನ್ನೇ ಗೆದ್ದಿರ್ತಾನೆ. ಆದ್ರೆ ಒಂದು ಸೊಳ್ಳೆಯಿಂದಾಗಿ ಆ ಒಂದು ಮಲೇರಿಯಾ ಬಂದು ಎಷ್ಟು ಟ್ರೀಟ್ಮೆಂಟ್ ಮಾಡಿದ್ರು ಕೂಡ ಫಲಕಾರಿಯಾಗೋದಿಲ್ಲ. ಲಾಸ್ಟಿಗೆ ಒಂದು ಸಾಯುವ ಸ್ಟೇಜಿಗೆ ಬಂದಾಗ ಅಲೆಕ್ಸಾಂಡರ್ ಹೇಳುವಂತದ್ದು ಒಂದು 3 ಇಚ್ಛೆಯನ್ನು ಪೂರೈಸ್ಬೇಕು ಅಂತೇಳಿ. ಏನದು 3 ಇಚ್ಛೆ ಅಂತ ಹೇಳಿದ್ರೆ, ನನ್ನ ವೈದ್ಯರು ನನ್ನ ಶವ ಪೆಟ್ಟಿಗೆಯನ್ನು ಹೊತ್ತುಕೊಂಡು ಹೋಗ್ಬೇಕು ಒಂದು. ಎರಡನೇದು, ನನ್ನ ಶವವನ್ನು ಹೊತ್ತುಕೊಂಡು ಹೋಗುವ ದಾರಿಯಲ್ಲಿ ನಾನು ಗಳಿಸಿದ ಚಿನ್ನಾಭರಣ, ಮುತ್ತು, ಹವಳಗಳನ್ನು ದಾರಿಯಲ್ಲಿ ಚೆಲ್ಲಿಬಿಡಿ. ಮೂರನೇದು, ನನ್ನ 2 ಕೈಯನ್ನು ಶವ ಪೆಟ್ಟಿಗೆಯ ಹೊರಗಡೆ ಇಟ್ಟು ಬಿಡಿ. ಆಗ ಮಂತ್ರಿಗಳು ಕೇಳ್ತಾರೆ, ಇದೆಂತ ಇಚ್ಛೆ ನಿಮ್ಮದು, ವಿಚಿತ್ರವಾಗಿದೆಯಲ್ಲ ಅಂತ ಹೇಳಿ. ಯಾಕೆ ಈ ಇಚ್ಛೆ ಅಂತ ಕೇಳಿದಾಗ ಅಲೆಕ್ಸಾಂಡರ್ ವಿವರಿಸ್ತಾರೆ, ಮೊದಲನೇ ಇಚ್ಛೆಗೆ ಏನಂತ ಹೇಳಿದ್ರೆ, ಯಾವ ಒಬ್ಬ ವೈದ್ಯರು ಕೂಡ ಮನುಷ್ಯನನ್ನು ಸಾವಿನಿಂದ ರಕ್ಷಿಸಲು ಸಾಧ್ಯವೇ ಇಲ್ಲ ಅನ್ನೋದನ್ನು ಇಡೀ ಪ್ರಪಂಚಕ್ಕೆ ನಾನು ಸಾರಿ ಹೇಳಬೇಕು ಅಂತ ಹೇಳಿ. ಸೊ ಅವರವರ ಸಮಯ ಬಂದಾಗ ಸಾಯಲೇಬೇಕು. ಎಷ್ಟೇ ಅವರು ಶ್ರೀಮಂತರಾಗಿರ್ಲಿ ಅಥವಾ ಬಡವರಾಗಿರ್ಲಿ, ಎಲ್ಲರೂ ಕೂಡ ಸಾಯ್ಲೇಬೇಕು. ಯಾರು ಕೂಡ ಆ ಸಾವನ್ನು ಮುಂದೂಡ್ಬೋದಷ್ಟೇ, ಆದ್ರೆ ಸಾವು ಖಂಡಿತ. ಇನ್ನು ಎರಡನೇ ಇಚ್ಛೆಗೆ ಹೇಳುವಂಥದ್ದು, ಯಾವುದು ಕೂಡ ನಾವು ಜೀವನದಲ್ಲಿ ಗಳಿಸಿದ ಚಿನ್ನಾಭರಣಗಳು ನಮ್ಮೊಂದಿಗೆ ಬರೋದಿಲ್ಲ, ಇದೆಲ್ಲವೂ ಕೂಡ ಸಮಯ ವ್ಯರ್ಥ ಅಂತ ಎಲ್ಲರಿಗೆ ಹೇಳ ಬಯಸ್ತೇನೆ. ನಾವು ಜೀವನ ಪರ್ಯಂತ ಅದರ ಹಿಂದೆನೆ ಓಡ್ತಾ ಇರ್ತೀವಿ ಅಂತ ಹೇಳಿ ಎರಡನೇ ಇಚ್ಛೆಗೆ ಹೇಳುವಂಥದ್ದು. ಮತ್ತು ಮೂರನೇ ಕಾರಣ, ನನ್ನ ಕೈ ಮೇಲುಗಡೆ ಇರುವ ಕಾರಣ ನಾನು ಇಲ್ಲಿಗೆ ಖಾಲಿ ಕೈಯಲ್ಲಿ ಬಂದಿದ್ದೀನಿ, ಖಾಲಿ ಕೈಯಲ್ಲಿ ಹೋಗ್ತಿದ್ದೀನಿ. ನಾನು ಏನನ್ನು ಗಳಿಸಿದ್ದೆ ಅದು ಯಾವುದನ್ನು ತೆಗೆದುಕೊಂಡು ಹೋಗೋದಿಲ್ಲ ಅಂತ ಜನರಿಗೆ ಹೇಳ ಬಯಸ್ತೇನೆ. ಇದರಿಂದ ನಾವು ತಿಳಿಬೇಕು, ಎಂತೆಂತ ಒಂದು ದೊಡ್ಡ ದೊಡ್ಡ ಮನುಷ್ಯರು ಆದ್ರೂ ಕೂಡ ಕಾಲ ಬಂದಾಗ ಹೋಗ್ಲೇಬೇಕು ಅಂತ ಹೇಳಿ. ನಮಗೆ ಕೃಷ್ಣನ ಸ್ಮರಣೆ ಬರ್ಬೇಕಂತ ಹೇಳಿದ್ರೆ, ಮೊದಲನೇದಾಗಿ ಪ್ರಭುಪಾದ ಹೇಳುವಂಥದ್ದು, ನಾವು ಜಪವನ್ನು ನಾವು ಏಕಾಗ್ರತೆಯಿಂದ, ಶ್ರದ್ಧೆಯಿಂದ, ಪ್ರೀತಿಯಿಂದ ಮಾಡ್ತಾ ಇರ್ಬೇಕು. ಯಾಕಂದ್ರೆ ಕೃಷ್ಣ ಬೇರೆ ಅಲ್ಲ, ಅವನ ನಾಮ ಬೇರೆ ಅಲ್ಲ, ಅವನ ನಾಮದಲ್ಲಿ ಕೃಷ್ಣ ಇದ್ದಾನೆ ಅಂತ ಹೇಳಿ ಇದನ್ನ ನಾವು ತಿಳಿಯುವಂಥದ್ದು. ಯುಧಿಷ್ಠಿರ ಮಹಾರಾಜನು ಯಕ್ಷನಿಗೆ ಕೊಟ್ಟ ಉತ್ತರವೇನು?
ಈ ಕತೆ ನಿಮಗೆ ಗೊತ್ತಿರ್ಬೋದು. ಇದನ್ನ ನೀವು ಚಾಟಲ್ಲಿ ಹಾಕ್ಬೋದು. ಅಹನ್ಯಾಹನಿ ಭೂತಾನಿ ಗಚ್ಚಂತಿ ಹಾಯಮಾಲಯಂ ಶೇಷಾಹ ಸ್ಥಾವರಂ ಇಚ್ಛಂತಿ ಕಿಮಾಶ್ಚರ್ಯಾಮತ ಪರಂ. ಸಾವಿರಾರು ಜೀವಿಗಳು ಪ್ರತಿ ಕ್ಷಣವೂ ಸಾಯುತ್ತಿರುತ್ತಾರೆ. ಆದರೆ ಮೂರ್ಖನಾದ ಜೀವಿಯು ತಾನು ಅಮರ ಎಂದು ತಿಳಿದು ಸಾಯಲು ಸಿದ್ಧನಾಗುವುದಿಲ್ಲ. ಈ ಜಗತ್ತಿನಲ್ಲಿ ಅತ್ಯಂತ ಆಶ್ಚರ್ಯಕರ ಸಂಗತಿ ಎಂದರೆ ಇದೆ. ಈಗ ನೀವು ನೋಡ್ಬೋದು, ಈಗ ಎಷ್ಟೆಲ್ಲ ಒಂದು ಟ್ರೀಟ್ಮೆಂಟ್ ಇದೆ ಅಂತೇಳಿ. ಅಂದ್ರೆ ಸಾಯ್ಬಾರ್ದು, ಇಲ್ಲೇ ಇರ್ಬೇಕು, ಇನ್ನಷ್ಟು ವರ್ಷ ಬದುಕ್ಬೇಕು ಅಂತ ಹೇಳಿ. ಆದ್ರೆ ಪ್ರತಿ ಕ್ಷಣ ಸಾಯ್ತಾನೆ ಇರ್ತಾರೆ. ಇದು ಯಾರು ಮೂರ್ಖನಾದವನು ತಿಳಿಯೋದಿಲ್ಲ ಅಂತ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಈಗ ಇದಕ್ಕೆ ಉದಾಹರಣೆ ಹಿರಣ್ಯಕಶಿಪು ಸಾವಿರಾರು ವರ್ಷಗಟ್ಟಲೆ ತಪಸ್ಸನ್ನು ಮಾಡ್ತಾನೆ. ಬ್ರಹ್ಮನನ್ನು ಕುರಿತು ತಪಸ್ಸನ್ನು ಮಾಡುವಂಥದ್ದು. ಬ್ರಹ್ಮ ಪ್ರತ್ಯಕ್ಷನಾದಾಗ ಕೇಳುವಂಥದ್ದು ಏನು ಅಂತೇಳಿ, ಅಂದ್ರೆ ನಾನು ಅಮರನಾಗ್ಬೇಕು ಅಂತೇಳಿ. ಅವಾಗ ಬ್ರಹ್ಮ ಹೇಳ್ತಾನೆ, ನಾನೇ ಅಮರನಲ್ಲ, ನಿನ್ಗೆ ಹೇಗೆ ಆ ವರವನ್ನು ಕೊಡ್ಲಿ ಅಂತ. ಅದಕ್ಕೆ ಹಿರಣ್ಯಕಶಿಪು ಕೇಳುವಂಥದ್ದು, ನನಗೆ ಭೂಮಿ ಮೇಲೆ ಆಗ್ಲಿ, ಆಕಾಶದ ಮೇಲೆ ಆಗ್ಲಿ, ಅಥವಾ ಗಾಳಿಯಿಂದ, ನೀರಿನಿಂದ, ಯಾವುದೇ ಶಸ್ತ್ರಗಳಿಂದ, ಮನುಷ್ಯರಿಂದ, ಪ್ರಾಣಿಗಳಿಂದ, ಹೀಗೆ ಹಗಲು ರಾತ್ರಿ ಸಂಜೆ ಯಾವ ವೇಳೆ ಆಗ್ಲಿ ನನಗೆ ಯಾವುದರಿಂದಲೂ ಕೂಡ ಸಾವು ಸಂಭವಿಸಬಾರದು, ಈ ರೀತಿಯಾಗಿ ವರವನ್ನು ಕೇಳುವಂಥದ್ದು. ಅಂದ್ರೆ ಇಲ್ಲಿ ಹಿರಣ್ಯಕಶಿಪು ತಿಳಿಯುವಂಥದ್ದು ತಾನು ಬಹಳ ಬುದ್ಧಿವಂತ ಅಂತ ಹೇಳಿ. ಅದಕ್ಕೆ ಬ್ರಹ್ಮ ಆಯ್ತು ತಥಾಸ್ತು ಅಂತ ಹೇಳ್ತಾನೆ. ನಂತರ ನಿಮಗೆ ಗೊತ್ತಿದೆ ಹೇಗೆ ಭಗವಂತ ಬ್ರಹ್ಮನ ಒಂದು ವರಕ್ಕೆ ಚ್ಯುತಿ ಬರದ ರೀತಿಯಲ್ಲಿ ಹಿರಣ್ಯಕಶಿಪುವನ್ನು ವಧೆ ಮಾಡುವಂಥದ್ದು, ನರಸಿಂಹ ರೂಪನಾಗಿ ಬಂದು. ಸೊ ಇಲ್ಲಿ ನಾವು ತಿಳಿಬೇಕಾಗಿರುವಂಥದ್ದು, ನಾವು ಅಮರರಾಗಲು ಪ್ರಯತ್ನವನ್ನು ಮಾಡುವುದು ವ್ಯರ್ಥ. ಹಾಗಾಗಿ ಸಾವು ಬಂದಾಗ ಹೇಗೆ ಎದುರಿಸ್ಬೇಕು, ಇದನ್ನ ನಾವು ಕೃಷ್ಣ ಪ್ರಜ್ಞೆಯಲ್ಲಿದ್ರೆ ಮಾತ್ರ ತಿಳಿದುಕೊಳ್ಳಲು ಸಾಧ್ಯ. ಇಲ್ಲಾದ್ರೆ ಅಷ್ಟು ಸುಲಭ ಇಲ್ಲ ಭಗವಂತನ ಸ್ಮರಣೆ ಬರ್ಲಿಕ್ಕೆ. ಸತತವಾದ ಒಂದು ಅಭ್ಯಾಸವನ್ನು ನಾವು ಮಾಡಬೇಕು. ಇದು ಮುಂದಿನ ಅಧ್ಯಾಯಗಳಲ್ಲಿ ನೀವು ಇನ್ನೂ ವಿವರವಾಗಿ ನೋಡಲಿದ್ದೀರಿ. ಕೃಷ್ಣನಲ್ಲದೆ ಮತ್ತೇನನ್ನು ಸ್ಮರಿಸುವುದರಿಂದ ಫಲವೇನು? ಇದನ್ನು ನೀವು ಚಾಟಲ್ಲಿ ಹಾಕ್ಬೋದು. ನಾವು ಸಾಯುವಾಗ ಕೃಷ್ಣನಲ್ಲದೆ ಬೇರೇನನ್ನೊಂದು ಅದ್ರ ಸ್ಮರಿಸಿದ್ರೆ ಅದರ ಫಲವೇನು ಅಂತ ಹೇಳಿ. ಯಂ ಯಂ ವಾಪಿ ಸ್ಮರನ್ ಭಾವಾ ತ್ಯಜತ್ಯಂತೆ ಕಲೇವರಂ ತಂ ತಮೇವೈತಿ ಕೌಂತೆಯ ಸದಾ ತದ್ಭಾವ ಭಾವಿತಃ. ಕುಂತಿಯ ಮಗನಾದ ಅರ್ಜುನನೇ, ವ್ಯಕ್ತಿಯು ತನ್ನ ದೇಹವನ್ನು ಬಿಡುವಾಗ ಯಾವ ಭಾವವನ್ನು ಸ್ಮರಿಸುವನೋ ಅದೇ ಭಾವವನ್ನು ನಿಶ್ಚಯವಾಗಿಯೂ ಪಡೆಯುವನು. ಸೊ ಇಲ್ಲಿ ಭರತ ಮಹಾರಾಜರು ಅಂದ್ರೆ ಹಿಂದೆ ಭಾರತಕ್ಕೆ ಇಳಾವತ ವರ್ಷ ಅಂತ ಹೆಸರಿರುತ್ತೆ. ಭರತ ಮಹಾರಾಜರ ಒಂದು ಆಳ್ವಿಕೆಯಿಂದಾಗಿ ಅಂದ್ರೆ ಅಷ್ಟು ಒಂದು ಆಳ್ವಿಕೆಯಿಂದಾಗಿ ಭಾರತ ಅನ್ನೋ ಹೆಸರು ಬರುವಂತದ್ದು. ಹಾಗಿರ್ಬೇಕಾದ್ರೆ ಏನಾಗುತ್ತೆ, ಭರತ ಮಹಾರಾಜರು ಭಕ್ತಿಯಲ್ಲಿ 9 ಸ್ಟೇಜ್ ಇರುತ್ತೆ. ಅದ್ರಲ್ಲಿ 8ನೇ ಸ್ಟೇಜ್ಗೆ ಹೋಗಿರ್ತಾರೆ ಅವರು. 9 ಸ್ಟೇಜ್ ಅಂತ ಹೇಳಿದ್ರೆ ಶ್ರದ್ಧಾ, ಸಾಧು ಸಂಘ, ಭಜನಾ ಕ್ರಿಯಾ, ಅನರ್ಥ ನಿವೃತ್ತಿ, ನಿಷ್ಠಾ, ರುಚಿ, ಆಸಕ್ತಿ, ಭಾವ, ಪ್ರೇಮ. ಶ್ರದ್ಧಾ ಅಂತ ಹೇಳಿದ್ರೆ ಈಗ ನೀವೆಲ್ಲರೂ ಕೂಡ ಕೋಮಲ ಶ್ರದ್ಧೆಯಿಂದ ಈ ಒಂದು ಭಗವದ್ಗೀತೆ ತರಗತಿಯನ್ನು ಕೇಳುವುದಕ್ಕೆ ಬರುವಂತದ್ದು. ಸಾಧು ಸಂಘ, ನಾವು ಭಕ್ತರ ಸಂಘ ಮಾಡುವಂಥದ್ದು, ಕೃಷ್ಣ ಭಕ್ತರ ಸಂಘ. ಭಜನಾ ಕ್ರಿಯಾ ಅಂತ ಹೇಳಿದ್ರೆ ಜಪ ಮಾಡೋದು, ಕೀರ್ತನೆ ಮಾಡೋದು, ಭಗವದ್ಗೀತೆ ಪಠಿಸೋದು. ಅನರ್ಥ ನಿವೃತ್ತಿ ಅಂತ ಹೇಳಿದ್ರೆ ನಾವು ಜಪ ಮಾಡ್ತಾ ಮಾಡ್ತಾ ನಮ್ಮ ಹೃದಯದಲ್ಲಿರುವ ಕಾಮ, ಕ್ರೋಧ, ಮದ, ಲೋಭ, ಮಾತ್ಸರ್ಯ ಅದೆಲ್ಲವೂ ಕೂಡ ಹೋಗುವಂಥದ್ದು. ನಿಷ್ಠ, ನಾನು ಹೀಗೆ ಮಾಡಿಯೇ ಮಾಡ್ತೇನೆ, ಈ ಜನ್ಮದಲ್ಲಿಯೇ ನಾನು ಕೃಷ್ಣನ ನೋಡ್ತೇನೆ, ಆ ರೀತಿಯಾಗಿ ನಿಷ್ಠೆಯಿಂದ ಮಾಡುವಂಥದ್ದು. ಮತ್ತೆ ರುಚಿ ಅಂದ್ರೆ ಈ ಒಂದು ಜಪ ಮಾಡ್ತಾ ಮಾಡ್ತಾ ಕ್ಲಾಸ್ ಕೇಳ್ತಾ ನಮ್ಗೆ ಇನ್ನಷ್ಟು ಟೇಸ್ಟ್ ಬರುತ್ತೆ, ಇನ್ನಷ್ಟು ಕೇಳೋಣ, ಇನ್ನಷ್ಟು ಓದೋಣ, ಭಗವಂತನ ಬಗ್ಗೆ ತಿಳಿದುಕೊಳ್ಳೋಣ ಅಂತ ಹೇಳಿ. ಆಸಕ್ತಿ, ಇದು ಪ್ರೇಮದ ಮೊದಲ ಹಂತ. ಭಾವ ಅಂತ ಹೇಳಿದ್ರೆ ಇಲ್ಲಿ ಪ್ರೇಮ ಬರುವ ಮೊದಲು ಭಾವ, ನಂತರ ಪ್ರೇಮ, ಕೃಷ್ಣನಲ್ಲಿ ಪ್ರೇಮ. ಈ ಒಂದು ಭಾವ ಸ್ಟೇಜಿಗೆ ಹೋಗಿರ್ತಾರೆ ಭರತ ಮಹಾರಾಜರು. ಅವರು ಬಹಳ ಚಿಕ್ಕ ಪ್ರಾಯದಲ್ಲಿಯೇ ಅರಮನೆಯನ್ನು
ಪ್ರಜೆಗಳನ್ನು ಎಲ್ಲ ಬಿಟ್ಟು ಬಂದಿರ್ತಾರೆ, ಪತ್ನಿ ಮಕ್ಕಳು ಎಲ್ಲರನ್ನು ಬಿಟ್ಟು ಬಂದಿರ್ತಾರೆ. ಅವ್ರ ಕಾಡಿಗೆ ಬಂದು ಅಲ್ಲಿ ತಪಸ್ಸನ್ನು ಮಾಡ್ತಾ ಇರ್ತಾರೆ. ಮಾಡ್ತಾ ಇರ್ಬೇಕಾದ್ರೆ ಏನಾಗುತ್ತೆ, ಅವ್ರಿಗೆ ಒಂದು ದಿನ ಗರ್ಭಿಣಿ ಜಿಂಕೆ ಬಂದು ಭಗವಂತನ ಧ್ಯಾನ ಮಾಡಲು ಕಾಡಿಗೆ ಹೋಗಿರ್ತಾರೆ ಅವರು. ಅಲ್ಲಿ ಗರ್ಭಿಣಿ ಜಿಂಕೆ ಬಂದು ಅವರ ಬಳಿ ಮರಿ ಇಟ್ಟು ಸತ್ತು ಹೋಗುತ್ತೆ. ನಂತರ ಇವ್ರು ಏನ್ ಮಾಡ್ತಾರೆ, ಕಾಡಿಗೆ ಅವ್ರು ಯಾಕೆ ಹೋಗಿದ್ದಾರೆ ಅದನ್ನ ಉದ್ದೇಶವನ್ನು ಮರೆತು ಆ ಜಿಂಕೆಯ ಮರಿಯ ಪಾಲನೆಯಲ್ಲಿ ಅವರು ಮುಳುಗಿ ಹೋಗಿರ್ತಾರೆ. ಅಷ್ಟು ಪ್ರೀತಿ ಜಿಂಕೆ ಮೇಲೆ. ಹೀಗಿರ್ಬೇಕಾದ್ರೆ ಒಂದು ದಿನ ಜಿಂಕೆ ಕಾಣಿಸಿಕೊಳ್ಳೋದಿಲ್ಲ. ಇವರು ಹುಡುಕಾಡ್ತಾರೆ ತುಂಬಾ, ಆದ್ರೆ ಜಿಂಕೆ ಕಾಣಿಸಿಕೊಳ್ಳೋದಿಲ್ಲ. ಇದರಿಂದಾಗಿ ಏನಾಗುತ್ತೆ, ಅವರು ಒಂದು ಆಳವಾದ ಕಂದರಕ್ಕೆ ಬಿದ್ದ್ಬಿಡ್ತಾರೆ. ಹೇಳಿದ್ರೆ ಜಿಂಕೆಯನ್ನು ಹುಡುಕಿಕೊಂಡು ಹೋಗ್ತಾ ಇರ್ತಾರೆ ಅವರು. ಆಳವಾದ ಕಂದರಕ್ಕೆ ಬೀಳ್ತಾರೆ. ಬಿದ್ದು ಎಷ್ಟು ಬಲವಾದ ಪೆಟ್ಟಾಗಿರುತ್ತೆ ಅಂತ ಹೇಳಿದ್ರೆ ಅವರಿಗೆ ಅದರಿಂದ ಹೇಳೋದಕ್ಕಾಗೋದಿಲ್ಲ. ಸೊ ಅವರು ಆ ಸಮಯದಲ್ಲಿ ಆ ಜಿಂಕೆ ಕಾಣಿಸಿಕೊಳ್ಳುತ್ತೆ. ಕಾಣಿಸಿಕೊಂಡಾಗ ಅವರು ಹೇಳ್ತಾರೆ, ಓ ಜಿಂಕೆ, ನಿನ್ನನ್ನು ಹುಡುಕ್ತಾ ಇದ್ದೆ ನಾನು ಅಂತ ಹೇಳಿ. ಹಾಗೆ ಹೇಳಿ ಅವರು ಪ್ರಾಣವನ್ನು ಬಿಡ್ತಾರೆ. ಮುಂದಿನ ಜನ್ಮದಲ್ಲಿ ಅವರು ಜಿಂಕೆ ಆಗ್ತಾರೆ. ಆದ್ರೆ ಅವರು ಇಲ್ಲಿ ಭಕ್ತಿಯಲ್ಲಿ ಭಾವ ಸ್ಟೇಜ್ ಅಲ್ಲಿ ಇರೋ ಕಾರಣ ಅವ್ರಿಗೆಲ್ಲವೂ ಸ್ಮರಣೆ ಇತ್ತು. ಜಿಂಕೆ ಆಗಿದ್ದಾಗ ಅವರು ಹಿಂದಿನ ಜನ್ಮದಲ್ಲಿ ಏನಾಗಿದ್ರು ಅದೆಲ್ಲವೂ ಸ್ಮರಣೆ ಇತ್ತು ಅವರಿಗೆ. ಹಾಗಾಗಿ ಅವರು ಭಕ್ತಿ ಸೇವೆಯನ್ನು ಕಂಟಿನ್ಯೂ ಮಾಡ್ತಾರೆ. ದೇವಸ್ಥಾನಕ್ಕೆ ಹೋಗುವಂಥದ್ದು, ಪ್ರಸಾದ ಸ್ವೀಕರಿಸುವಂಥದ್ದು, ಪ್ರವಚನ ಕೇಳುವಂಥದ್ದು, ಈ ರೀತಿಯ ಕಂಟಿನ್ಯೂ ಮಾಡಿ ಅವರಿಗೆ ನೆಕ್ಸ್ಟ್ ಜನ್ಮ ಅವ್ರು ಮತ್ತೆ ಮನುಷ್ಯ ಜನ್ಮ ಸಿಗುತ್ತೆ. ಇದು ಶುದ್ಧ ಭಕ್ತರಿಗೆ ಮಾತ್ರ ಸಾಧ್ಯ ಆಗ್ತದೆ, ಎಲ್ಲರಿಗೂ ಸಾಧ್ಯ ಇಲ್ಲ ಇದು. ಯಾಕಂತಂದ್ರೆ ಒಮ್ಮೆ ಪ್ರಾಣಿ ಜನ್ಮ ಸಿಕ್ಕಿದ್ರೆ ಅವ್ರು ಮತ್ತೆ ಮನುಷ್ಯ ಜನ್ಮ ಸಿಗೋದಿಲ್ಲ, ಬಹಳ ಕಡಿಮೆ. ಯಾಕಂದ್ರೆ ಅದು ಶುದ್ಧ ಭಕ್ತರಿಗೆ ಮಾತ್ರ. ಅವರಿಗೆ ಸ್ಮರಣೆ ಇರುತ್ತೆ, ಅವರಿಗೆ ಹಿಂದಿನ ಜನ್ಮದಲ್ಲಿ ಭಕ್ತಿ ಮಾಡಿದ್ದು ಸ್ಮರಣೆ ಇರುತ್ತೆ. ಸೊ ಅವರು ಮತ್ತೆ ಜಡಭರತನಾಗ್ತಾರೆ. ನೆಕ್ಸ್ಟ್ ಜನ್ಮದಲ್ಲಿ ಜಡಭರತನಾಗಿ ಅವರ ಆ ಭಕ್ತಿ ಪ್ರೊಸೆಸ್ ಅಲ್ಲಿ ಕಂಪ್ಲೀಟ್ ಆಗಿ ಮತ್ತೆ ಭಗವಂತನ ಧಾಮಕ್ಕೆ ಹೋಗ್ತಾರೆ. ಸೊ ಇಲ್ಲಿ ನಾವು ತಿಳಿಯಬೇಕಾಗಿರೋದು ಏನಂತ ಹೇಳಿದ್ರೆ, ಒಂದು ವೇಳೆ ಈಗ ಕೃಷ್ಣ ಪ್ರಜ್ಞೆಯಲ್ಲಿ ಇಲ್ಲ ಅಂತ ಹೇಳಿದ್ರೆ, ನಾವು ಸಾಯುವ ಸಮಯದಲ್ಲಿ ಯಾವ ಸ್ಮರಣೆ ಭಾವ ಬರುತ್ತೆ ಅದೇ ಜನ್ಮ ನಮ್ಗೆ ಸಿಗುವಂತದ್ದು ಅಂತ ಹೇಳಿ. ಹಾಗಾಗಿ ನಮ್ಗೆ ಭಗವಂತನ ಸ್ಮರಣೆ ಬರ್ಬೇಕು. ಭಗವಂತನ ಸ್ಮರಣೆ ಬರ್ಬೇಕಾದ್ರೆ ನಾವು ತುಂಬಾ ಪ್ರಯತ್ನವನ್ನು ಮಾಡ್ಬೇಕು. ಓಕೆ, ಇಲ್ಲಿ ಸುಮಿತ್ರಮ್ಮ ಅವರು ಉತ್ತರ ನೀಡಿದ್ದಾರೆ. ಕೃಷ್ಣನಲ್ಲದೆ ಬೇರೆ ಏನನ್ನು ಸ್ಮರಿಸುತ್ತೇವೋ ಅದರಂತೆ ನಮ್ಮ ಮುಂದಿನ ಜನ್ಮ ಲಭಿಸುತ್ತದೆ. ಹಾಗಾಗಿ ನಮಗೆ ಪ್ರಭುಪಾದರು ಹೇಳ್ತಾರೆ, ನಾವು ತುಂಬಾ ಸೀರಿಯಸ್ ಆಗ್ಬೇಕು ಈ ವಿಷಯದಲ್ಲಿ ಅಂತೇಳಿ. ಆದ್ರೆ ನಮಗೆ ಈ ಭೌತಿಕ ಪ್ರಪಂಚದಲ್ಲಿ ನಾವು ತಿಳಿಯುವಂಥದ್ದು ಇದುವೇ ಸುಖ ಅಂತೇಳಿ. ಆದ್ರೆ ಈ ಭೌತಿಕ ಪ್ರಪಂಚ ಹೇಳುವಂಥದ್ದು ದುಃಖಾಲಯಂ ಅಶಾಶ್ವತಂ ಅಂತ ಕೃಷ್ಣನೇ ಹೇಳ್ತಾನೆ. ತಸ್ಮಾತ್ ಸರ್ವೇಷು ಕಾಲೇಷು ಮಾಮನುಸ್ಮರಯುತ್ಯ ಚ ಮಯ್ಯರ್ಪಿತಾ ಮನೋ ಬುದ್ಧಿರ್ ಮಾಮೇ ವೈಶ್ಯಸ್ಯ ಸಂಶಯ. ಆದುದರಿಂದ ಅರ್ಜುನನೇ, ನೀನು ಯಾವಾಗಲೂ ನನ್ನನ್ನು ಕೃಷ್ಣನ ರೂಪದಲ್ಲಿ ಸ್ಮರಿಸುತ್ತಿರಬೇಕು. ಅದೇ ಕಾಲದಲ್ಲಿ ಯುದ್ಧ ಮಾಡುವ ನಿನ್ನ ವಿಧಿತ ಕರ್ತವ್ಯವನ್ನು ಮಾಡಬೇಕು. ನಿನ್ನ ಚಟುವಟಿಕೆಗಳನ್ನು ನನಗೆ ಅರ್ಪಿಸಿ ನಿನ್ನ ಮನಸ್ಸು ಮತ್ತು ಬುದ್ಧಿಶಕ್ತಿಗಳು ನನ್ನಲ್ಲಿ ನೆಲೆಸಿದ್ದರೆ ನಿಸ್ಸಂಶಯವಾಗಿಯೂ ನೀನು ನನ್ನನ್ನೇ ಹೊಂದುವೆ. ಓಕೆ, ಇಲ್ಲಿ ಹೇಳುವಂಥದ್ದು ಯಾವಾಗಲೂ ಕೃಷ್ಣನ ರೂಪದಲ್ಲಿ ಸ್ಮರಿಸುತ್ತಿರ್ಬೇಕು. ಅಂದ್ರೆ ಕೃಷ್ಣನಿಗೆ ರೂಪ ಇದೆ. ಈಗ ನಿರಾಕಾರವಾದಿಗಳು ಏನ್ ಹೇಳ್ತಾರೆ, ಕೃಷ್ಣನಿಗೆ ರೂಪ ಇಲ್ಲ ಅಂತೇಳಿ. ಹಾಗೆಲ್ಲ ಇಲ್ಲಿ ಸಾಕಾರವಾದಿಗಳು ಅಂದ್ರೆ ಕೃಷ್ಣನಿಗೆ ರೂಪ ಇದೆ, ನಾವು ಕೃಷ್ಣನ ರೂಪದಲ್ಲಿ ಸ್ಮರಿಸ್ಬೇಕು, ಸಾಕಾರ ರೂಪದಲ್ಲಿ ಕೃಷ್ಣನ ಸ್ಮರಿಸ್ಬೇಕು. ಅದೇ ಕಾಲದಲ್ಲಿ ಯುದ್ಧ ಮಾಡುವ ನಿನ್ನ ವಿಧಿತ ಕರ್ತವ್ಯವನ್ನು ಮಾಡ್ಬೇಕು. ಅವರವರಿಗೆ ನಾವು ಕರ್ತವ್ಯ ಇದೆ, ಅದನ್ನು ಮಾಡ್ಬೇಕು ಎಲ್ಲರೂ ಕೂಡ. ಇಲ್ಲಿ ಅರ್ಜುನನ ಕರ್ತವ್ಯ ಏನಾಗಿರ್ತದೆ, ಕ್ಷತ್ರಿಯನಾದ ಕಾರಣ ಯುದ್ಧ ಮಾಡುವಂಥದ್ದು, ಕೃಷ್ಣನ ಸ್ಮರಿಸಿಕೊಂಡು ಮಾಡುವಂಥದ್ದು. ನಿನ್ನ ಚಟುವಟಿಕೆಗಳನ್ನು ನನಗೆ ಅರ್ಪಿಸಿ ನಿನ್ನ ಮನಸ್ಸು ಮತ್ತು ಬುದ್ಧಿಶಕ್ತಿಗಳು ನನ್ನಲ್ಲಿ ನೆಲೆಸಿದ್ದಾರೆ. ನಿಸ್ಸಂಶಯವಾಗಿಯೂ ನೀನು ನನ್ನನ್ನೇ ಹೊಂದುವೆ. ಅಂದ್ರೆ ನಾವು ಯಾವ ಕೆಲಸ ಮಾಡಿದ್ರು ಕೂಡ ಕೃಷ್ಣನಿಗೆ ಅರ್ಪಣೆ ಮಾಡ್ಬೇಕು, ಆಗ ನಾವು ಕೃಷ್ಣನ ಧಾಮಕ್ಕೆ ಹೋಗ್ತೇವೆ. ಅಜಾಮಿಳನ ಕತೆ ಏನು? ಜೂಮ್ ಚಾಟ್ ನಲ್ಲಿ ಉತ್ತರ ಹಾಕ್ಬೋದು.
ಇಲ್ಲಿ ಅಜಾಮಿಲ ಅಂತ ಒಬ್ಬ ಬ್ರಾಹ್ಮಣ ಇರ್ತಾನೆ. ಏನಾಗುತ್ತೆ ಅಂದ್ರೆ ಅವನ ತಂದೆ ಒಮ್ಮೆ ಹೇಳ್ತಾರೆ, ನೀನು ಕಾಡಿಗೆ ಹೋಗಿ ಇದು ಪೂಜೆಗೆ ಹೂವನ್ನು ತಕೊಂಡ್ ಬಾ ಅಂತ ಹೇಳಿ. ಹಾಗೆ ಹೋದಾಗ ಅಲ್ಲಿ ಅಜಾಮಿಳ ಒಂದು ಹೆಂಗಸು ಗಂಡಸು ಈ ರೀತಿಯಾಗಿ ಇರುವಂತದನ್ನ ನೋಡ್ಬಿಟ್ಟು ಅಜಾಮಿಳನಿಗೆ ಆ ಹೆಂಗಸಿನ ಮೇಲೆ ಅಂದ್ರೆ ಆ ಹೆಂಗಸನ್ನು ಮದುವೆ ಆಗ್ತಾನೆ ಮನಸ್ಸಾಗಿ. ಅಂದ್ರೆ ಅಜಾಮಿಳನಿಗೆ ಹೆಂಡತಿ ಮಕ್ಕಳು ಇರ್ತಾರೆ, ಆದ್ರೂ ಕೂಡ ಈ ರೀತಿಯಾದ ಒಂದು ಇಚ್ಛೆ ಆಗ್ತದೆ. ಮದುವೆ ಆಗಿ ತುಂಬಾ ಮಕ್ಕಳಾಗ್ತಾರೆ. ಒಂದು ಇಳಿ ವಯಸ್ಸಿನಲ್ಲಿ ಕಡೆಯ ಮಗ ಅಂತ ಹೇಳಿದ್ರೆ ಅವನಿಗೆ ಬಹಳ ಪ್ರೀತಿ ಅವನ ಮೇಲೆ. ನಾರಾಯಣ ಅಂತ ಅವನಿಗೆ ಹೆಸರಿಟ್ಟಿರ್ತಾನೆ. ಇನ್ನು ಅಜಾಮಿಳನಿಗೆ ಸಾವು ಸಂಭವಿಸುವಾಗ ಏನಾಗುತ್ತೆ, ಇಲ್ಲಿ ಮಗ ನಾರಾಯಣನಿಗೆ ಏನೋ ಮಾಡ್ತಾರೆ ಈ ಯಮದೂತರು ಅಂತ ಹೇಳ್ಬಿಟ್ಟು ನಾರಾಯಣ ನಾರಾಯಣ ಅಂತ ಹೇಳಿ ಒಂದು ಕರೀತಾ ಇರ್ತಾನೆ. ಇಲ್ಲಿ ವಿಷ್ಣು ದೂತರಿಗೆ ಏನಾಗುತ್ತೆ, ಅವರಿಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಡುತ್ತೆ. ಓ, ನಾರಾಯಣನ್ ಕರೀತಾ ಇದ್ದಾನೆ ಅಂತ ಹೇಳಿ ಅವರು ಸಹ ಬರ್ತಾರೆ. ಇಲ್ಲಿ ಯಮದೂತರು ಹೇಳ್ತಾರೆ, ಇಲ್ಲ ಇವನು ತುಂಬಾ ತಪ್ಪು ಮಾಡಿದಾನೆ, ಇವನು ನಾವು ಕರ್ಕೊಂಡು ಹೋಗೋದು, ಪಾಪ ಮಾಡಿದ್ದಾನೆ ಅಂತ ಹೇಳ್ತಾರೆ. ವಿಷ್ಣು ದೂತರು ಹೇಳ್ತಾರೆ, ಇಲ್ಲ ಅವನು ವಿಷ್ಣು ಸ್ಮರಣೆ ಮಾಡಿದಾನೆ, ನಾವು ಕರ್ಕೊಂಡು ಹೋಗ್ತೀವಿ ಅಂತ. ಈ ರೀತಿಯಾಗಿ ನಂತರ ಯಮದೂತರು ಅವರ ಒಳಗಡೆ ಒಂದು ವಾದ ವಿವಾದ ನಡೆಯುತ್ತೆ. ಮತ್ತೆ ಯಮದೂತರು ಹೊರಟೋಗ್ತಾರೆ. ನಂತರ ವಿಷ್ಣು ದೂತರು ಹೇಳ್ತಾರೆ ಅಜಾಮಿಳನಿಗೆ, ಈಗ್ಲೇ ನಾವು ಕರ್ಕೊಂಡು ಹೋಗೋದಿಲ್ಲ, ಭಕ್ತಿ ಸೇವೆಯನ್ನು ನೀನು ಕಂಪ್ಲೀಟ್ ಮಾಡ್ಬೇಕು ಅಂತ ಹೇಳಿ. ಆ ರೀತಿಯಾಗಿ ಹೇಳಿದ್ರೆ ಇದು ಅಜಾಮಿಳನಿಗೆ ಸೆಕೆಂಡ್ ಚಾನ್ಸ್. ಎಲ್ಲರ ಲೈಫಲ್ಲಿ ಎಲ್ಲಾರು ನಾವು ತಪ್ಪು ಮಾಡ್ತೇವೆ ಮತ್ತೆ ಭಗವಂತ ಬಂದು ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿ ಆ ರೀತಿ ಅಲ್ಲ. ಇಲ್ಲಿ ಅಜಾಮಿಳನಿಗೆ ಅಷ್ಟು ಸುಲಭದಲ್ಲಿ ಕರೆದುಕೊಂಡು ಹೋಗೋದಿಲ್ಲ. ಅವನಿಗೆ ಮತ್ತೆ ಪಶ್ಚಾತ್ತಾಪ ಆಗುತ್ತೆ. ಹೌದು, ಭಗವಂತ ನೀನ್ ನನಗೆ ಸ್ವಾತಂತ್ರ್ಯ ಕೊಟ್ಟಿದ್ಯಾ, ನಾನು ಭಕ್ತಿ ಸೇವೆಯನ್ನು ಮಾಡ್ಲಿಲ್ಲ, ಇನ್ನು ಮಾಡ್ತೇನೆ ಅಂತ ಹೇಳಿ ಮತ್ತೆ ಕಂಪ್ಲೀಟ್ ಮಾಡಿ ಮತ್ತೆ ಕರೆದುಕೊಂಡು ಹೋಗುವಂಥದ್ದು ಭಗವಂತನ ಧಾಮಕ್ಕೆ. ಹಾಗಾಗಿ ಈಗಾಗ್ಲೇ ಹೇಳಿದಾಗೆ ಹಿಂದಿನ ಕಾಲದಲ್ಲಿ ಮಕ್ಕಳಿಗೆ ಭಗವಂತನ ಹೆಸರಿಡ್ತಾ ಇದ್ರು. ಹಾಗೆ ಆದ್ರೂ ಭಗವಂತನ ಸ್ಮರಣೆ ಬರ್ಲಿ ಅಂತ ಹೇಳಿ ಈ ರೀತಿಯಾಗಿ ಅಜಾಮಿಳ ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಆಗ್ತದೆ. ಅಭ್ಯಾಸ ಯೋಗ ಯುಕ್ತೇನ ಚೇತಸಾ ನಾನ್ಯಗಾಮಿನ ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥಾನುಚಿಂತಯನ್. ಪಾರ್ಥನೆ, ದೇವೋತ್ತಮ ಪರಮಪುರುಷನಂತೆ ನನ್ನನ್ನು ಯಾರು ಧ್ಯಾನಿಸುತ್ತಾರೋ, ಬೇರೆ ಯಾವ ಕಡೆಗೂ ಮನಸ್ಸು ಚಲಿಸದಂತೆ ಯಾರ ಮನಸ್ಸು ಸದಾ ನನ್ನಲ್ಲಿ ತನ್ಮಯವಾಗಿರುವುದೋ, ಅವನು ಖಂಡಿತವಾಗಿಯೂ ನನ್ನ ಬಳಿಗೆ ಬರುವನು. ಇಲ್ಲಿ ಭಗವಂತನನ್ನು ಯಾರು ಸ್ಮರಿಸ್ತಾರೆ ಅವರು ಖಂಡಿತವಾಗಿ ಭಗವಂತನ ಧಾಮಕ್ಕೆ ಹೋಗ್ತಾರೆ. ಕೃಷ್ಣ ದೇವೋತ್ತಮ ಪರಮ ಪುರುಷ, ಇದನ್ನು ನಾವು ತಿಳಿಬೇಕು. ಎಲ್ಲಾ ದೇವತೆಗಳು ಕೃಷ್ಣನ ಆಜ್ಞೆಯನ್ನು ಪಾಲಿಸುವಂಥದ್ದು, ಕೃಷ್ಣ ಹೇಳಿದ ಹಾಗೆ ಕೇಳುವಂಥದ್ದು. ಬೇರೆ ಯಾವ ಕಡೆಗೂ ಮನಸ್ಸು ಚಲಿಸದಂತೆ ಯಾರ ಮನಸ್ಸು ಸದಾ ನನ್ನಲ್ಲಿ ತನ್ಮಯವಾಗಿರುವುದು. ಇದು ಹೇಗೆ ಸಾಧ್ಯ ಆಗ್ತದೆ ಅಂತ ಹೇಳಿದ್ರೆ, ಈಗ ನಾವು ಗೃಹಸ್ಥರಾಗಿದ್ದುಕೊಂಡು ನಮಗೆ ಕೃಷ್ಣನನ್ನು ಸದಾ ಸ್ಮರಿಸುವುದಕ್ಕೆ ಪ್ರಾರಂಭದಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು. ನಂತರ ನಾವು ಕ್ಲಾಸ್ ಕೇಳ್ತಾ ಭಕ್ತರ ಸಂಘದಲ್ಲಿ ಇದ್ದುಕೊಂಡು ಜಪ ಮಾಡ್ತಾ ಕೀರ್ತನೆ ಮಾಡುವಂಥದ್ದು, ಮನೆಯವರೆಲ್ಲ ಸೇರಿಕೊಂಡು ಏನಿರ್ತಾರೆ ಅಂತ ಹೇಳಿದ್ರೆ, ಪ್ರಭುಪಾದರು ಈಗ ಮನೆಯಲ್ಲಿ ಎಲ್ಲರೂ ಕೂಡ ಭಕ್ತರಾದ್ರೆ ಅವರು ಮುಂದಿನ ಜನ್ಮದಲ್ಲಿ ಕೂಡ ಅವರೇ ಅದೇ ಫ್ಯಾಮಿಲಿ ಸಿಗುತ್ತಂತೆ. ಹಾಗೆ ಕೃಷ್ಣ ಭಕ್ತಿ ಅಂದ್ರೆ ಅಷ್ಟು ಒಂದು ಪ್ರಭಾವಶಾಲಿ ಅಂತ ಹೇಳ್ಬೋದು, ಶ್ರೇಷ್ಠವಾದಂಥದ್ದು. ಹಾಗಾಗಿ ಇಲ್ಲಿ ಹೇಳುವಂಥದ್ದು, ಬೇರೆ ಯಾವ ಕಡೆಗೂ ಮನಸ್ಸು ಚಲಿಸದಂತೆ ಅಂತ ಹೇಳಿದ್ರೆ ಫರ್ಮ್ ಡಿಸಿಷನ್, ನಾವು ಭಗವಂತನನ್ನೇ ಸ್ಮರಿಸ್ಬೇಕು ಯಾವಾಗ್ಲೂ ಅಂತ ಹೇಳಿ ಹಾಗಿರ್ಬೇಕು. ಮತ್ ಸದಾ ತನ್ನಲ್ಲಿ ತನ್ಮಯವಾಗಿರುವುದು, ಅವನು ಖಂಡಿತವಾಗಿಯೂ ನನ್ನ ಬಳಿಗೆ ಬರುವನು. ಭಕ್ತರನ್ನು ನೋಡ್ಬೋದು ನೀವು, ಸದಾ ಕೃಷ್ಣನ ಸ್ಮರಣೆ ಮಾಡ್ತಾ ಇರ್ತಾರೆ. ಯಾಕಂತ ಹೇಳಿದ್ರೆ ಅವರು ಮಾಡುದು ಸೇವೆ, ಕೃಷ್ಣ ಒಂದು ಭಕ್ತಿ ಸೇವೆಯಲ್ಲಿ ತೊಡಗಿಸ್ಕೊಂಡಿರ್ತಾರೆ. ಹಾಗಾಗಿ ಅವರಿಗೆ ಭಗವಂತನ ಸ್ಮರಣೆ ಮಾಡ್ಲಿಕ್ಕಾಗ್ತದೆ. ಅದಕ್ಕೆ ನಾವು ಭಕ್ತರ ಸಂಘದಲ್ಲಿ ಇದ್ರೆ ನಮಗೆ ಕೂಡ ಅವರು ತಿಳಿಸಿಕೊಡ್ತಾರೆ ಯಾವ ರೀತಿಯಾಗಿ ನಾವು ಭಕ್ತಿ ಸೇವೆಯನ್ನು ಮಾಡ್ಬೇಕು ಅಂತ ಹೇಳಿ. ಯಾವ ರೀತಿಯಲ್ಲಿ ಭಗವಂತನನ್ನು ಸ್ಮರಿಸಬೇಕು ಇದನ್ನು ನೀವು ಚಾಟ್ ಅಲ್ಲಿ ಹಾಕ್ಬೋದು. ಕವಿಂ ಪುರಾಣ ಮನುಷಾಸಿತಾರಂ ಅಣೋರಣೀಯಂ ಸಮನುಸ್ಮರೇದ್ಯಃ
सर्वस्य दातारमचिन्त्य रूपम् आदित्यवर्णं तमसा परस्तात्. ಪರಮ ಪುರುಷನು ಎಲ್ಲವನ್ನು ಬಲ್ಲವನು, ಅತಿ ಪುರಾತನನು, ನಿಯಂತ್ರಕನು, ಅತ್ಯಂತ ಸಣ್ಣದಕ್ಕಿಂತ ಸಣ್ಣಗಿರುವವನು, ಎಲ್ಲವನ್ನು ಪಾಲಿಸುವವನು, ಎಲ್ಲ ಐಹಿಕ ಕಲ್ಪನೆಯನ್ನು ಮೀರಿದವನು, ಚಿಂತನೆಯನ್ನು ಮೀರಿದವನು ಮತ್ತು ಸದಾ ಒಬ್ಬ ಪುರುಷನು ಎಂದು ನಾವು ಧ್ಯಾನಿಸಬೇಕು. ಅವನು ಸೂರ್ಯನಂತೆ ಪ್ರಕಾಶಿಸುವವನು ಮತ್ತು ದಿವ್ಯನಾಗಿದ್ದು ಈ ಐಹಿಕ ಪ್ರಕೃತಿಗೆ ಅತೀತನಾಗಿರುವವನು. ಇಲ್ಲಿ ಈ ಶ್ಲೋಕದಲ್ಲಿ ಪ್ರಾಚೀನ, ಅವನಿಗೆ ಎಲ್ಲವೂ ತಿಳಿದಿದೆ, ಮತ್ತೆ ಸದಾ ಒಬ್ಬ ಪುರುಷನು, ಕೃಷ್ಣನಿಗೆ ರೂಪ ಇದೆ, ಇದನ್ನು ನಾವು ಗಮನಿಸಬೇಕು. ಪರಮ ಪುರುಷನು ಎಲ್ಲವನ್ನು ಬಲ್ಲವನು, ಅತಿ ಪುರಾತನನು. ಈಶ್ವರ ಪರಮ ಕೃಷ್ಣ ಸಚಿದಾನಂದ ವಿಗ್ರಹ, ಅನಾದಿರಾದಿರ್ ಗೋವಿಂದ ಸರ್ವ ಕಾರಣ ಕಾರಣಂ, ನಿಯಂತ್ರಕನು. ಅಂದ್ರೆ ನಾವೀಗ ನಮ್ಮನ್ನಷ್ಟೇ ಕಂಟ್ರೋಲ್ ಮಾಡ್ಲಿಕ್ಕಾಗ್ತದೆ, ಆದ್ರೆ ಭಗವಂತ ಎಲ್ಲರನ್ನೂ ಕಂಟ್ರೋಲ್ ಮಾಡ್ತಾನೆ. ಅತ್ಯಂತ ಸಣ್ಣದಕ್ಕಿಂತ ಸಣ್ಣಗಿರುವವನು, ಎಲ್ಲವನ್ನೂ ಪಾಲಿಸುವವನು, ಎಲ್ಲ ಐಹಿಕ ಕಲ್ಪನೆಯನ್ನು ಮೀರಿದವನು. ತಿಳಿದ್ರೆ ಯಾರು ಕೂಡ ಊಹೆ ಮಾಡ್ಲಿಕ್ಕಾಗೋದಿಲ್ಲ, ಓ ಭಗವಂತ ಎಷ್ಟು ಎತ್ತರ ಇದ್ದಾನ, ಹೀಗಿದ್ದಾನ, ಯಾವುದು ಕೂಡ ಮೆಂಟಲ್ ಸ್ಪೆಕ್ಯುಲೇಷನ್ ಮಾಡ್ಲಿಕ್ಕಿಲ್ಲ. ಇದೆಲ್ಲವನ್ನು ಮೀರಿದಾನೆ ಭಗವಂತ. ಸದಾ ಒಬ್ಬ ಪುರುಷನು ಎಂದು ಧ್ಯಾನಿಸಬೇಕು. ಅವನು ಸೂರ್ಯನಂತೆ ಪ್ರಕಾಶಿಸುವವನು ಮತ್ತು ದಿವ್ಯನಾಗಿದ್ದು ಈ ಐಹಿಕ ಪ್ರಕೃತಿಗೆ ಅತೀತನಾಗಿರುವವನು. ಈ ಮೂರು ಗುಣಗಳೇನಿದೆ ಅದು ನಮ್ಮನ್ನಷ್ಟೇ, ಮೂರು ಗುಣಗಳಿಗೆ ನಾವು ಅದರ ಹಿಡಿತದಲ್ಲಿದ್ದೇವೆ, ಆದ್ರೆ ಭಗವಂತ ಆ ಮೂರು ಗುಣಗಳನ್ನು ಕಂಟ್ರೋಲ್ ಮಾಡ್ತಾನೆ ಅಂತ ಹೇಳಿದ್ರೆ ಆ ಮಾಯೆಯನ್ನು ಕಂಟ್ರೋಲ್ ಮಾಡ್ತಾನೆ. ಅನನ್ಯ ಚೇತಾಹ ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ. ಪಾರ್ಥ, ಅನನ್ಯ ಚಿತ್ತನಾಗಿ ಸದಾ ನನ್ನನ್ನು ಸ್ಮರಿಸುವವನಿಗೆ ನಾನು ಸುಲಭವಾಗಿ ಲಭ್ಯನು. ಭಕ್ತಿ ಸೇವೆಯಲ್ಲಿ ಅವನು ಸದಾ ನಿರತನಾಗಿರುವುದೇ ಇದಕ್ಕೆ ಕಾರಣ. ಅನನ್ಯ ಚಿತ್ತನಾಗಿ ಒಂದೇ ಮನಸ್ಸಿನಿಂದ ಭಗವಂತನನ್ನು ಸ್ಮರಿಸುವಂಥದ್ದು, ಅವನಿಗೆ ಭಗವಂತ ಸಿಗ್ತಾನೆ ಅಂತ ಹೇಳಿದ್ರೆ ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಆಗ್ತದೆ. ಭೌತಿಕ ಜಗತ್ತು ಮತ್ತು ಆಧ್ಯಾತ್ಮಿಕ ಜಗತ್ತು ಇವುಗಳ ನಡುವಿನ ವ್ಯತ್ಯಾಸವೇನು? ಇದನ್ನು ನೀವು ಚಾಟಲೆ ಹಾಕ್ಬೋದು. ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಂ ಅಶಾಶ್ವತಂ ನಾಪ್ನುವಂತಿ ಮಹಾತ್ಮಾನಃ ಸಂಸಿದ್ಧಿಂ ಪರಮಾಂ ಗತಃ. ಭಕ್ತಿ ಪೂರ್ವಕ ಯೋಗಿಗಳಾದ ಮಹಾತ್ಮರು ನನ್ನನ್ನು ಸೇರಿದ ಮೇಲೆ ದುಃಖಗಳ ತವರಾದ ಈ ಅಶಾಶ್ವತ ಪ್ರಪಂಚಕ್ಕೆ ಹಿಂದಿರುಗುವುದಿಲ್ಲ, ಏಕೆಂದರೆ ಅವರು ಅತ್ಯುನ್ನತ ಪರಿಪೂರ್ಣತೆಯನ್ನು ಸಾಧಿಸಿದ್ದಾರೆ. ಇಲ್ಲಿ ಮಾಯವಾದಿ ನಿರಾಕಾರವಾದಿಗಳು ಏನ್ ಮಾಡ್ತಾರೆ, ಭಗವಂತನನ್ನು ತಿಳಿಯೋದಕ್ಕೆ ತುಂಬಾ ಕಷ್ಟ ಪಡ್ತಾರೆ. ಆದ್ರೆ ಭಕ್ತರು ಆರಾಮವಾಗಿ ಭಗವಂತನ ಧಾಮಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ, ಒಮ್ಮೆ ಅವರಿಗೆ ಭಗವಂತನ ಧಾಮಕ್ಕೆ ಹೋದ್ಮೇಲೆ ಅವರಿಗೆ ಮತ್ತೆ ಈ ಒಂದು ಭೌತಿಕ ಪ್ರಪಂಚಕ್ಕೆ ಬರೋದಕ್ಕೆ ಇಷ್ಟ ಇರೋದಿಲ್ಲ. ಅವ್ರು ಯಾಕೆ ಬರ್ತಾರೆ ಅಂತ ಹೇಳಿದ್ರೆ ಭಗವಂತನ ಆಜ್ಞೆ ಅನುಸಾರವಾಗಿ ಅವರ ಪ್ರತಿನಿಧಿಯಾಗಿ ಬಂದು ನಮಗೆಲ್ಲ ಭಕ್ತಿ ಸೇವೆ ಹೇಗೆ ಮಾಡ್ಬೇಕು ಅಂತ ತಿಳಿಸಿಕೊಡ್ತಾರೆ. ಈಗ ಪ್ರಭುಪಾದರು ನಮಗೆ ತಿಳಿಸುವಂಥದ್ದು ಯಾವ ರೀತಿಯಾಗಿ ನಾವು ಭಕ್ತಿ ಸೇವೆ ಮಾಡ್ಬೇಕು, ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ನಮಗೆ ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಹೇಳುವಂಥದ್ದು, ನಮ್ಮ ಕರ್ಮಾನುಸಾರ ನಮ್ಗೆ ಮುಂದಿನ ಲೈಫ್ ಸಿಗುತ್ತೆ. ಹೇಗೆಂದ್ರೆ ಈಗ ರಜೋಗುಣ ಇದ್ರೆ ಅವರು ಈ ಲೋಕದಲ್ಲಿ ಹುಟ್ಟುತ್ತಾರೆ, ತಮೋಗುಣ ಇದ್ರೆ ನರಕ ಲೋಕಕ್ಕೆ ಹೋಗ್ತಾರೆ, ಸತ್ವಗುಣ ಇದ್ರೆ ಅವರು ಸ್ವರ್ಗ ಲೋಕಕ್ಕೆ ಹೋಗ್ತಾರೆ. ಆದ್ರೆ ಮೂರು ಕೂಡ ಬಂಧನಕ್ಕೆ ದಾರಿ. ಅದಕ್ಕೆ ನಾವು ಶುದ್ಧ ಸತ್ವಕ್ಕೆ ಬರ್ಬೇಕು, ಯಾಕಂದ್ರೆ ಕೃಷ್ಣನ ಧಾಮಕ್ಕೆ ಹೋಗ್ಬೇಕು. ಈ ಭೌತಿಕ ಪ್ರಪಂಚ ಹೇಳುವಂಥದ್ದು ಇದು ತಾತ್ಕಾಲಿಕ. ನಮ್ಗೆ ಪರ್ಮನೆಂಟ್ ನಮ್ದು ಮನೆ ಯಾವ್ದು ಅಂತ ಹೇಳಿದ್ರೆ ಕೃಷ್ಣನ ಧಾಮ. ಇದು ಶುದ್ಧ ಭಕ್ತರಿಗೆ ತಿಳಿದಿರುತ್ತೆ. ಅವ್ರೇನ್ ಮಾಡ್ತಾರೆ, ಇದು ದುಃಖಾಲಯ ಅಂತ ಹೇಳಿ ಅವರಿಗೆ ಗೊತ್ತಿದೆ. ಸುಖಾಲಯ ಯಾವಾಗ್ಲೂ ಭಗವಂತನ ಧಾಮ. ಆ ಬ್ರಹ್ಮ ಭುವನಾಲೋಕಾಃ ಪುನರಾವರ್ತಿನೋ ಅರ್ಜುನ ಮಾಮುಪೇತ್ಯ ತು ಕೌಂತೇಯ ಪುನರ್ಜನ್ಮನ ವಿದ್ಯತೆ.
ಐಹಿಕ ಜಗತ್ತಿನ ಅತ್ಯುನ್ನತ ಲೋಕದಿಂದ ಅತಿ ಕೆಳಗಿನ ಲೋಕದವರೆಗೆ ಎಲ್ಲಾ ಲೋಕಗಳು ದುಃಖದ ಆವಾಸಗಳೇ. ಇವುಗಳಲ್ಲಿ ಜನನ ಮರಣಗಳು ಮತ್ತೆ ಮತ್ತೆ ಆಗುತ್ತವೆ. ಆದರೆ ಕುಂತಿಯ ಪುತ್ರನಾದ ಅರ್ಜುನನೇ, ನನ್ನ ನಿವಾಸವನ್ನು ಸೇರಿದವನಿಗೆ ಪುನರ್ಜನ್ಮ ಇಲ್ಲ. ಸೊ ಈಗ ಭೌತಿಕ ಲೋಕದಲ್ಲಿ ಇದು ಟಾಪ್ ಮೋಸ್ಟ್ ಲೋಕ ಯಾವುದು? ಬ್ರಹ್ಮಲೋಕ. ಬ್ರಹ್ಮಲೋಕದವರೆಗೂ ಕೂಡ ಭೌತಿಕ ಲೋಕವೇ. ಆಧ್ಯಾತ್ಮಿಕ ಪ್ರಪಂಚ ಅಂತ ಹೇಳಿದ್ರೆ ಭಗವಂತನ ಧಾಮ ಮಾತ್ರ. ಸೊ ಇಲ್ಲಿ ಬ್ರಹ್ಮಲೋಕಕ್ಕೆ ಹೋದ್ರೂ ಕೂಡ ಮತ್ತೆ ನಾವು ಈ ಒಂದು ಭೂಮಿಗೆ ಬರಲೇಬೇಕು. ಹಾಗಾಗಿ ಇದೆಲ್ಲವೂ ಕೂಡ ದುಃಖದ ಆವಾಸ. ಯಾರು ಕೃಷ್ಣನ ಧಾಮಕ್ಕೆ ಹೋಗ್ತಾರೆ, ವೈಕುಂಠಕ್ಕೆ ಹೋಗ್ತಾರೆ, ಅವರಿಗೆ ಮತ್ತೆ ಈ ಒಂದು ಪುನರ್ಜನ್ಮ ಇಲ್ಲ. ಸಹಸ್ರಯುಗ ಪರ್ಯಂತಂ ಅಹರ್ಯದ್ ಬ್ರಹ್ಮಣೋ ವಿದುಹು. ಹರೇ ಕೃಷ್ಣ. ನಿಮಿಷ. सहस्रयुग पर्यन्तम् अहर्यद् ब्रह्मणो विदुः रात्रिं युग सहस्रांतां तेहो ರಾತ್ರಾವಿದೋ ಜನಾಃ. ಮನುಷ್ಯರ ಲೆಕ್ಕದ ಪ್ರಕಾರ 1,000 ಯುಗಗಳು ಸೇರಿ ಬ್ರಹ್ಮನ ಒಂದು ದಿನ. ಅವನ ರಾತ್ರಿಗೂ ಇಷ್ಟೇ ಅವಧಿ. ಅವ್ಯಕ್ತಾದ್ವ್ಯಕ್ತಯ ಸರ್ವಾಃ ಪ್ರಭವಂತ್ಯಃ ರಾಗಮೇ ರಾತ್ರ್ಯಾಗಮೇ ಪ್ರಲೀಯಂತೆ ತತ್ರೈವಾವ್ಯಕ್ತ ಸಂಜ್ಞಕೆ. ಬ್ರಹ್ಮನ ಹಗಲಿನ ಪ್ರಾರಂಭದಲ್ಲಿ ಎಲ್ಲಾ ಜೀವಿಗಳು ಅವ್ಯಕ್ತ ಸ್ಥಿತಿಯಿಂದ ಅಭಿವ್ಯಕ್ತಿ ಪಡೆಯುತ್ತಾರೆ. ಅನಂತರ ರಾತ್ರಿಯಾದಾಗ ಅವರು ಮತ್ತೆ ಅವ್ಯಕ್ತದಲ್ಲಿ ಲೀನವಾಗುತ್ತಾರೆ. ಭೂತಗ್ರಾಮ ಸ ಏವಾಯಂ ಭೂತ್ವಾ ಭೂತ್ವಾ ಪ್ರಲೀಯತೆ ರಾತ್ರ್ಯಾಗಮೇವ ಶಾಪಾರ್ಥ ಪ್ರಭವತ್ಯಾಹ ರಾಗಮೇ. ಮತ್ತೆ ಮತ್ತೆ ಬ್ರಹ್ಮನಿಗೆ ಹಗಲಾದಾಗ ಈ ಎಲ್ಲಾ ಜೀವಿಗಳು ಮತ್ತೆ ಹುಟ್ಟುತ್ತವೆ. ಬ್ರಹ್ಮನಿಗೆ ರಾತ್ರಿಯಾದಾಗ ಅವೆಲ್ಲ ನಿಸ್ಸಹಾಯಕವಾಗಿ ನಾಶವಾಗುತ್ತವೆ. ಸೊ ನಾವು 4ನೇ ಅಧ್ಯಾಯದಲ್ಲಿ ಬ್ರಹ್ಮನ ಒಂದು ದಿನದ ಬಗ್ಗೆ ತಿಳಿದಿದ್ದೀವಿ, ಕ್ಯಾಲ್ಕುಲೇಷನ್ ಬಗ್ಗೆ. ಬ್ರಹ್ಮನ ದಿನ ಎಂಡ್ ಆಗುವಾಗ ಪಾರ್ಷಿಯಲ್ ಡಿವಿಯೇಷನ್ ಅಂದ್ರೆ ಭಾಗಶಃ ಪ್ರಳಯ ಆಗ್ತದೆ. ಆಗ ಎಲ್ಲರೂ ಸಾಯುವಂಥದ್ದು. ಮತ್ತೆ ಬ್ರಹ್ಮನ ದಿನ ಪ್ರಾರಂಭವಾಗುವಾಗ ಮತ್ತೆ ಸೃಷ್ಟಿಯಾಗುವಂಥದ್ದು. ಪರಸ್ತಸ್ಮಾಸ್ತು ಭಾವೋನ್ಯೋ ಅವ್ಯಕ್ತೋ ವ್ಯಕ್ತ ಸನಾತನಃ ಯ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ. ಆದರೆ ಇನ್ನೊಂದು ಅವ್ಯಕ್ತವಾದ ಪ್ರಕೃತಿ ಇದೆ. ಅದು ನಿತ್ಯವಾದದ್ದು ಮತ್ತು ಈ ವ್ಯಕ್ತ ಮತ್ತು ಅವ್ಯಕ್ತ ಜಡವಸ್ತುವನ್ನು ಮೀರಿದ್ದು. ಅದು ಪರಮೋನ್ನತವಾದದ್ದು ಮತ್ತು ಎಂದೂ ನಾಶವಾಗುವುದಿಲ್ಲ. ಈ ಜಗತ್ತಿನಲ್ಲಿರುವ ಎಲ್ಲವೂ ನಾಶವಾದಾಗ ಆ ಭಾಗವು ಇದ್ದಂತೆಯೇ ಇರುತ್ತದೆ. ಹಾಗಾಗಿ ನಾವು ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಯಾಕಂತ ಹೇಳಿದ್ರೆ ಬ್ರಹ್ಮನ ಲೋಕದವರೆಗೆ ಎಲ್ಲಾ ಲೋಕಗಳು ಕೂಡ ನಾಶವಾದ್ರೂ ಕೂಡ ಭಗವಂತನ ಧಾಮ ಹಾಗೇ ಇರುತ್ತೆ. ಈ ಜಗತ್ತಿನಲ್ಲಿರುವ ಎಲ್ಲವೂ ನಾಶವಾದಾಗ ಆ ಭಾಗವು ಇದ್ದಂತೆಯೇ ಇರುತ್ತದೆ. ಅವ್ಯಕ್ತೋಕ್ಷರ ಇತ್ಯುಕ್ತ ಸ್ತಮಾಹು ಪರಮಾಂ ಗತಿಂ ಯಂ ಪ್ರಾಪ್ಯ ನ ನಿವರ್ತಂತೆ ತದ್ದಾಮ ಪರಮಂ ಮಮ. ಯಾವುದನ್ನು ವೇದಾಂತಿಗಳು ಅವ್ಯಕ್ತ ಮತ್ತು ಅಕ್ಷರ ಚ್ಯುತಿರಹಿತ ಎಂದು ವರ್ಣಿಸುತ್ತಾರೋ, ಯಾವುದನ್ನು ಪರಮಗತಿ ಎಂದು ತಿಳಿಯುತ್ತಾರೋ, ಯಾವ ಸ್ಥಾನವನ್ನು ಒಮ್ಮೆ ಸೇರಿದರೆ ಮನುಷ್ಯನು ಎಂದೂ ಹಿಂದಿರುಗುವುದಿಲ್ಲವೋ ಅದು ನನ್ನ ಪರಮ ನಿವಾಸ. ಆನಂದ ಚಿನ್ಮಯ ರಸ ಅಂದ್ರೆ ಅಲ್ಲಿ ದುಃಖ ಹೇಳುವಂಥದ್ದೇ ಇಲ್ಲ,
ಸದಾ ಆನಂದವಾಗಿರುವಂತದ್ದು ಭಗವಂತನ ಧಾಮದಲ್ಲಿ. ಅಲ್ಲಿಗೆ ಹೋದವರು ಮತ್ತೆ ಈ ಭೌತಿಕ ಪ್ರಪಂಚಕ್ಕೆ ಬರ್ಲಿಕ್ಕೆ ಇಷ್ಟಪಡುವುದಿಲ್ಲ. ಓಕೆ, ಸೊ ಇಲ್ಲಿ ನೀವು ಗೋಲೋಕ ಚಾಟ್ ಅಲ್ಲಿ ನೋಡ್ಬೋದು. ಕಾರಣದ ಕಷಾಯ ವಿಷ್ಣು ಅನ್ಲಿಮಿಟೆಡ್ ಬ್ರಹ್ಮಾಂಡವನ್ನು ಸೃಷ್ಟಿಸುವಂಥದ್ದು. ನಂತರ ಗರ್ಭೋದಕ ಕಷಾಯ ವಿಷ್ಣು ಎಲ್ಲಾ ಬ್ರಹ್ಮಾಂಡಗಳಿಗೆ ಹೋಗುವಂಥದ್ದು. ನಂತರ ಕ್ಷೀರೋದಕ ಕಷಾಯ ವಿಷ್ಣು ಎಲ್ಲಾ ಜೀವಿಗಳ ಹೃದಯದಲ್ಲಿ ಪರಮಾತ್ಮನಾಗಿ ಇರುವಂಥದ್ದು. ಸೊ ಇಲ್ಲಿ ಭೂಲೋಕದ ಮೇಲೆ ತಿಳಿದ್ರೆ ಈ ಮೆಟೀರಿಯಲ್ ವರ್ಲ್ಡ್ ಯಾವುದೆಲ್ಲ ಭೂಲೋಕದ ಮೇಲಿನ ಲೋಕ, ಭುವರ್ಲೋಕ, ಸ್ವರ್ಗಲೋಕ, ಮಹಾಲೋಕ, ಜನಲೋಕ, ತಪೋಲೋಕ, ಸತ್ಯಲೋಕ, ಬ್ರಹ್ಮಲೋಕ. ನಂತರ ಭೂಲೋಕದಿಂದ ಕೆಳಗಿನ ಲೋಕಗಳು ಅತಲ, ವಿತಲ, ಸುತಲ, ತಲತಲ, ಮಹಾತಲ, ರಸತಲ, ಪಾತಲ, ಪಿತೃಲೋಕ, ನರಕಲೋಕ. ಸೊ ಇಲ್ಲಿ 4,32,000 ವರ್ಷ ಕಲಿಯುಗ ಎಂಡ್ ಆಗುವಾಗ ಬ್ರಹ್ಮನ ದಿನ ಆದ ಕೂಡಲೇ ಆಗ ಇದೆಲ್ಲವೂ ಕೂಡ ಸ್ವರ್ಗಲೋಕ, ನರಕಲೋಕ ಎಲ್ಲವೂ ಕೂಡ ಪ್ರಳಯ ಆಗ್ತದೆ. ಹಾಗಾಗಿ ಯಾವ ಜಾಗಕ್ಕೆ ಹೋದ್ರೂ ಕೂಡ ಜನ್ಮ ಮೃತ್ಯು ಇದೆ, ಆದ್ರೆ ವೈಕುಂಠಕ್ಕೆ ಹೋದ್ರೆ ಇಲ್ಲ. ಈಗ ಆಕ್ಚುಲಿ ಕಲಿಯುಗದ 5,000 ವರ್ಷಗಳಷ್ಟೇ ಆಗಿರುವಂತದ್ದು, ಇನ್ನು ತುಂಬಾ ವರ್ಷಗಳಿವೆ. ಸೊ ಇಲ್ಲಿ ವೈಕುಂಠ ಮತ್ತೆ ಗೋಲೋಕ ಹಾಗೆ ಇರ್ತದೆ. ಇಲ್ಲಿ ನೋಡ್ಬೋದು ನೀವು ಹೇಗಿರುತ್ತೆ ವೈಕುಂಠ, ಗೋಲೋಕ, ವೃಂದಾವನ ಈ ರೀತಿಯಾಗಿ ಇರುವಂಥದ್ದು. ಇದು ವೈಕುಂಠ. ಮತ್ತೆ ಇಲ್ಲಿ ದೇವಿಧಾಮ, ಮಹೇಶಧಾಮ ಅದನ್ನೆಲ್ಲ ನೋಡ್ಬೋದು. ಸೊ ಇದು ವೃಂದಾವನದಲ್ಲಿ, ಇದು ಗೋಲೋಕದಲ್ಲಿ ಹೇಗಿರ್ತಾರೆ ಅಂತ ಹೇಳಿ. ಈಗ ವಾರಕ್ಕೊಂದ್ಸಲ ನಿಮ್ಗೆಲ್ಲ ಅನ್ಸುತ್ತೆ ಹೊರಗೆ ಹೋಗ್ಬೇಕು, ಒಳ್ಳೆ ಸೀನರಿ ಪ್ಲೇಸ್, ನೀರು ಇದನ್ನೆಲ್ಲ ನೋಡ್ಬೇಕು ಅಂತ. ಇದೆಲ್ಲವೂ ಕೂಡ ಆ ಒಂದು ಭಗವಂತನ ಧಾಮದ ಒಂದು ಪ್ರತಿಬಿಂಬ ಅಂತ ಹೇಳಲಾಗ್ತದೆ. ಭಗವಂತನ ಧಾಮ ಈ ರೀತಿಯಾಗಿರ್ತದೆ, ಅಲ್ಲಿ ಲೀಲೆಗಳು ನಡೀತಾ ಇರ್ತದೆ. ಯಶೋಧ ಮಾತೆ, ಯಾರು ಕೃಷ್ಣ ಬಾಲ್ಯ ಲೀಲೆಗಳು, ಇದನ್ನೆಲ್ಲ ನೋಡ್ಬೋದು. ಮುಕುಂದ ಮಾಲ ಸ್ತೋತ್ರ ಇದು ಬಹಳ ಮುಖ್ಯವಾದ ಶ್ಲೋಕವಾಗಿರ್ತದೆ. ನಿಮಿಷ. ಕೃಷ್ಣ ತ್ವದೀಯ ಪದಪಂಕಜ ಪಂಜರಾಂತಂ ಅದ್ಯೈವ ಮೇ ವಿಶತು ಮಾನಸ ರಾಜಹಂಸಃ ಪ್ರಾಣ ಪ್ರಯಾಣ ಸಮಯೇ ಕಫವಾತ ಪಿತ್ತೆ ಕಂಠಾವರೋಧನ ವಿಧಾವ್ ಸ್ಮರಣಂ ಕುತಸ್ತೆ. ನನ್ನ ಪ್ರಭು ಕೃಷ್ಣನೇ, ನನ್ನ ಮಾನಸ ಹಂಸವು ತತ್ಕ್ಷಣವೇ ನಿನ್ನ ಪಾದಕಮಲದ ದೇಟುಗಳಲ್ಲಿ ಮುಳುಗಿ ಅಲ್ಲಿಂದ ಬಳ್ಳಿಯಲ್ಲಿಯೇ ಸಿಲುಕಿಕೊಳ್ಳಲಿ. ಇಲ್ಲದಿದ್ದರೆ ನಾನು ಕೊನೆಯುಸಿರೆಳೆಯುವಾಗ, ನನ್ನ ಗಂಟಲು ಕೆಮ್ಮಿನಿಂದ ಕಟ್ಟಿ ಹೋಗಿರುವಾಗ ನಿನ್ನನ್ನು ಕುರಿತು ಚಿಂತಿಸಲು ಹೇಗೆ ಸಾಧ್ಯವಾದೀತು? ಇಲ್ಲಿ ಇದು ಕುಲಶೇಖರ ರಾಜ. ರಾಮಾನುಜಾಚಾರ್ಯ ಸಂಪ್ರದಾಯದಿಂದ ಬರುವಂತದ್ದು, ಶುದ್ಧ ಭಕ್ತರಾಗಿರ್ತಾರೆ. ಅವ್ರೇನ್ ಹೇಳೋದು ಅಂತ ಹೇಳಿದ್ರೆ, ಈ ಕೂಡಲೇ ಸಾಯಿಸು ಅಂತೇಳಿ. ಯಾಕೆಂತ ಹೇಳಿದ್ರೆ ಶುದ್ಧ ಭಕ್ತರಿಗೂ ನಮಗೂ ಇರುವ ವ್ಯತ್ಯಾಸ ಇದು. ನಮಗೆ ಇನ್ನಷ್ಟು ವರ್ಷಗಳ ಕಾಲ ಇಲ್ಲಿ ಇರಬೇಕು ಅಂತ ಹೇಳಿ ಇಚ್ಛೆ ಇರ್ತದೆ, ಆದ್ರೆ ಅವರಿಗೆ ಆಗಲ್ಲ. ಭಗವಂತನ ಧಾಮಕ್ಕೆ ಹೋಗ್ಬೇಕು, ಸೇವೆ ಮಾಡ್ಬೇಕು ಅಂತಿರುತ್ತೆ. ಸೊ ಇಲ್ಲಿ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿರ್ತಾನೆ, ದುಃಖಾಲಯಂ, ಇದು ದುಃಖಾಲಯಂ ಅಂತೇಳಿ, ಅಶಾಶ್ವತಂ ಅಂತೇಳಿ, ಇದು ಸುಖಾಲಯ ಅಲ್ಲ. ಆದ್ರೆ ಶುದ್ಧ ಭಕ್ತರು ಇಲ್ಲಿ ಭಗವಂತನ ಆಜ್ಞಾನುಸಾರ ಇಲ್ಲಿ ಬರುವಂತದ್ದು. ಇಲ್ಲಿ 2 ಪಕ್ಷಿ,
ಒಂದು ಹಂಸ ಮತ್ತೆ ಕಾಗೆ. ಅಂದ್ರೆ ಕಾಗೆ ಯಾವಾಗ್ಲೂ ಗಾರ್ಬೇಜ್ ಅಲ್ಲಿ ಕೂತ್ಕೊಳ್ಳುವಂಥದ್ದು, ಹಂಸ ತಾವರೆ ಕಡೆಗೆ ಹೋಗುವಂಥದ್ದು. ಹಾಗೆ ಇಲ್ಲಿ ಪ್ರಭುಪಾದ್ರು ಹೇಳುವಂಥದ್ದು ನಾವು ಕಾಗೆ ಆಗ್ಬಾರ್ದು, ಹಂಸ ಆಗ್ಬೇಕು ಅಂತೇಳಿ. ಹಂಸ ಅಂದ್ರೆ ಕೃಷ್ಣ ಪ್ರಜ್ಞೆ, ಕಾಗೆ ಅಂತ ಹೇಳಿದ್ರೆ ಇಂದ್ರಿಯ ಸುಖ. ನಮಗೆ ಇಂದ್ರಿಯ ಸುಖದಲ್ಲಿ ಆಸಕ್ತಿ ಇರಿದ್ರೆ ಕೃಷ್ಣನ ಬಳಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಮ್ಮ ಕಣ್ಣಿನಿಂದ ಕೃಷ್ಣನ ನೋಡ್ಲಿಕ್ಕೆ, ಕಿವಿಯಿಂದ ಕೃಷ್ಣನ ಬಗ್ಗೆ ಕೇಳುವುದಕ್ಕೆ ನಾವು ಇಚ್ಛೆ ಪಡಬೇಕು. ಮೂಗಿನಿಂದ ಕೃಷ್ಣನಿಗೆ ಹಾಕಿದ ಹೂವಿನ ಪರಿಮಳವನ್ನು ತೆಗೆದುಕೊಳ್ಳೋದಕ್ಕೆ ಈ ರೀತಿಯಾಗಿ, ಬಾಯಿಯಿಂದ ಗ್ರಾಮ್ಯ ಕಥವನ್ನು ನಾವು ಆಡಬಾರ್ದು. ಅಂದ್ರೆ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಗ್ರಾಮ್ಯ ಕಥಾನ ಕಹಿಬೆ, ಗ್ರಾಮ್ಯ ಕಥಾನ ಸುನಿಬೆ ಅಂತೇಳಿ. ಕೃಷ್ಣನಿಗೆ ಸಂಬಂಧಪಡದ ಯಾವುದೇ ವಿಷಯವನ್ನು ನಾವು ಮಾತನಾಡಲೂಬಾರ್ದು, ಕೇಳಲೂಬಾರ್ದು, ಅದು ಸಮಯ ವ್ಯರ್ಥ. ಹಾಗಾಗಿ ಭಕ್ತರ ಸಂಘದಲ್ಲಿದ್ರೆ ನಮಗೆ ಕೃಷ್ಣನ ಬಗ್ಗೆ, ಕೃಷ್ಣನ ವಿಷಯ ಕುರಿತೇ ನಾವು ಅಲ್ಲಿ ಅವರು ಮಾತಾಡ್ತಾ ಇರ್ತಾರೆ, ಅದು ಕೇಳೋದ್ರಿಂದ ನಮಗೆ ಒಳ್ಳೆಯದಾಗ್ತದೆ. ಇಲ್ಲಿ ತಾವರೆಯನ್ನು ನೋಡಿದಾಗ ನಮಗೆ ಕೃಷ್ಣನ ನೆನಪು ಆಗುತ್ತೆ ಅಂತೇಳಿ. ಹೇಗಂತ ಹೇಳಿದ್ರೆ ಕುಂತಿ ಮಹಾರಾಣಿ ಕೂಡ ಹೇಳ್ತಾಳೆ, ನಮೋ ಪಂಕಜನಾಭಾಯ ಪಂಕಜಾಂಗ್ರಿ ಅಂತ ಹೇಳಿದ್ರೆ ತಾವರೆ ನೋಡುವಾಗ ಕೃಷ್ಣನ ನೆನಪು ಬರಬೇಕು. ಹಾಗೆ ಇಲ್ಲಿ ಕುಲಶೇಖರ ರಾಜ ಹೇಳುವಂಥದ್ದು, ಹೇಗೆ ಹಂಸವು ತಾವರೆ ದಂಟನ್ನು ಅಂಟಿಕೊಂಡಿದೆ, ಅದೇ ರೀತಿ ನನ್ನ ಸ್ಮರಣೆ ಕಂಪ್ಲೀಟ್ ಆಗಿ ಕೃಷ್ಣನ ಪಾದದಲ್ಲಿ ಅಂಟಿಕೊಂಡಿದೆ. ಇದು ನಮ್ಮ ಗುರಿಯಾಗಿರ್ಬೇಕು. ಟೋಟಲಿ ನಾವು ಕೃಷ್ಣನ ಪಾದದಲ್ಲಿ ಅಬ್ಸರ್ವ್ ಆಗ್ಬೇಕು. ಈ ಕೂಡಲೇ ಸಾಯಿಸುವಂತ ಕುಲಶೇಖರ ರಾಜ ಯಾಕೆ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಈಗ ನಾವು ಏಜ್ ಆದ್ಮೇಲೆ ಏನಾಗುತ್ತೆ, ವಾತ ಪಿತ್ತ ಕಫದಿಂದ ಏನಾಗ್ತದೆ, ಗಂಟಲು ಕಟ್ಟಿಕೊಂಡು ನಮ್ಗೆ ಕೃಷ್ಣನ ಸ್ಮರಣೆ ಬರೋದಿಲ್ಲ ಆ ಸಾಯುವ ಸಮಯದಲ್ಲಿ ಅಂತೇಳಿ. ಆ ರೀತಿಯಾಗಿ ಆಗ ಅದಕ್ಕಾಗಿ ಈಗ ನಾವು ಹೇಳುವಂಥದ್ದು ಏನಂತ ಹೇಳಿದ್ರೆ, ಈಗ ನಾವು ಕೇಳ್ತೇವೆ ಸಣ್ಣ ಪ್ರಾಯದಲ್ಲಿಯೇ ನಾವು ಆಧ್ಯಾತ್ಮಿಕದಲ್ಲಿ ಬರ್ಬೇಕು ಅಂತೇಳಿ. ಯಾಕಂತ ಹೇಳಿದ್ರೆ ಅವಾಗ ನಮಗೆ ಒಂದು ಭಗವಂತನ ಒಂದು ಸ್ಮರಣೆ ಮಾಡ್ಲಿಕ್ಕೆ, ಭಗವಂತನ ಬಗ್ಗೆ ತಿಳಿಯೋದಕ್ಕೆ ಎಲ್ಲ ಅನುಕೂಲ ಆಗ್ತದೆ. ಏಜ್ ಆದ್ಮೇಲೆ ನಾವು ಕಲೀಲಿಕ್ಕೆ ಹೋದ್ರೆ ಏನಾಗ್ತದೆ, ನಮಗೆ ಸರಿಯಾಗಿ ಓದ್ಲಿಕ್ಕೆ ಆಗೋದಿಲ್ಲ, ಆ ಸಮಯದಲ್ಲಿ ತಿಳಿಯೋದಕ್ಕೆ ಆಗೋದಿಲ್ಲ ಭಗವಂತನ ಬಗ್ಗೆ. ಅದಕ್ಕೆ ಇಲ್ಲಿ ಪ್ರಹ್ಲಾದ್ ಮಹಾರಾಜ ಕೂಡ ಹೇಳುವಂಥದ್ದು, ಕೌಮಾರಂ ಆಚರಂ, ಸಣ್ಣ ಪ್ರಾಯದಲ್ಲಿಯೇ ಕೃಷ್ಣ ಪ್ರಜ್ಞೆಯನ್ನು ಸ್ವೀಕರಿಸ್ಬೇಕು. ಸರಿ, ಇವಾಗ ಏಜ್ ಆಯ್ತಲ್ಲ, ಇವಾಗ ಮಾಡ್ಬಾರ್ದ ಅಂತ ಹೇಳಿದ್ರೆ ಮಾಡ್ಬೇಕು, ಮಾಡೋದ್ರಲ್ಲಿ ಏನು ಲಾಸ್ ಇಲ್ಲ. ಸ್ವಲ್ಪ ಅಪ್ಯಸ್ಯ ಧರ್ಮಸ್ಯ ತ್ರಾಯತೋ ಮಹತೋ ಭಯಾತ್. ನಾವು ಭಕ್ತಿ ಸೇವೆಯನ್ನು ಸ್ವಲ್ಪ ಮಾಡಿದ್ರು ಕೂಡ ಭಗವಂತ ನಮಗೆ ಅನುಗ್ರಹ ಮಾಡ್ತಾನೆ. ಹಾಗೆ ಇಲ್ಲಿ ಕುಲಶೇಖರ ರಾಜ ಹೇಳುವಂಥದ್ದು, ಕೂಡಲೇ ನನ್ನನ್ನು ಸಾಯಿಸು, ಏಕೆಂದ್ರೆ ಏಜ್ ಆದ್ಮೇಲೆ ನಿನ್ನ ಸ್ಮರಣೆ ಬರೋದಿಲ್ಲ, ಅನಾರೋಗ್ಯ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು. ಪುರುಷಾಸ ಪರಾಪಾರ್ಥ ಭಕ್ತ್ಯಾ ಲಭ್ಯಸ್ತ್ವನನ್ಯಯ ಯಸ್ಯಾಂತಸ್ಥಾನಿ ಭೂತಾನಿ ಯೇನ ಸರ್ವಾಮಿದಂ ತತಂ. ಪಾರ್ಥನೆ, ಎಲ್ಲಕ್ಕಿಂತ ಶ್ರೇಷ್ಠನಾದ ದೇವೋತ್ತಮ ಪುರುಷನನ್ನು ಪರಿಶುದ್ಧ ಭಕ್ತಿಯಿಂದ ಸೇರಬಹುದು. ತನ್ನ ನಿವಾಸದಲ್ಲಿದ್ದರೂ ಆತನು ಸರ್ವಾಂತರ್ಯಾಮಿ ಮತ್ತು ಎಲ್ಲಾ ವಸ್ತುಗಳು ಅವನ ಒಳಗೆ ಇವೆ. ಭಗವಂತ ಅವನ ನಿವಾಸದಲ್ಲಿದ್ರೂ ಕೂಡ ಭಗವಂತ ನಮ್ಮ ಹತ್ತಿರ ಕೂಡ ಇದ್ದಾನೆ. ಸೊ ಏನಂತ ಹೇಳಿದ್ರೆ, ಭಗವಂತ ಸರ್ವಾಂತರ್ಯಾಮಿ, ಎಲ್ಲಾ ವಸ್ತುಗಳು ಅವನ ಒಳಗೆ ಇವೆ. ಸೊ ಪರಿಶುದ್ಧ ಭಕ್ತಿಯಿಂದ ಸೇರಬಹುದು. ಪರಿಶುದ್ಧ ಭಕ್ತಿ ಅಂತ ಹೇಳಿದ್ರೆ, ಈಗ ನಮ್ಮ ಭಕ್ತಿ ಏನಾಗಿದೆ, ಇದು ಮಿಶ್ರ ಭಕ್ತಿ. ಕರ್ಮಿ, ಜ್ಞಾನಿ, ಯೋಗಿ ಇದೆಲ್ಲವೂ ಕೂಡ ಮಿಶ್ರ ಭಕ್ತಿ ಅಂತ ಹೇಳಿದ್ರೆ, ನಾವು ಕರ್ಮಿ ಅಂತ ಹೇಳಿದ್ರೆ ನಮಗೆ ಕೆಲಸ ಮಾಡ್ತೇವೆ, ಸ್ವಲ್ಪ ನಾವು ಭಗವಂತನ ಸ್ಮರಣೆ ಮಾಡ್ತೇವೆ. ಅದು ಕೂಡ ನಮಗೆ ಯಾವುದೋ ಒಂದು ಡಿಸೈರ್ಸ್ ಇರುತ್ತೆ, ಅದು ಈಡೇರ್ಬೇಕು, ಅದಕ್ಕೆ ನಾವು ಅಂದ್ರೆ ಇದು ನಮ್ದು ಪ್ಯೂರ್ ಭಕ್ತಿ ಅಲ್ಲ. ಜ್ಞಾನಿ ಕೂಡ ಹಾಗೆ ಏನೋ ತಿಳಿದುಕೊಳ್ಳಿಕ್ಕೆ ಇರುತ್ತದೆ, ಹಾಗಾಗಿ ಸ್ವಲ್ಪ ಭಕ್ತಿಯನ್ನು ಮಾಡುವಂಥದ್ದು. ಯೋಗಿ ಕೂಡ ಹಾಗೆ ಏನೋ ಸಿದ್ಧಿ ಪಡಿಲಿಕ್ಕಿರುತ್ತೆ, ಸ್ವಲ್ಪ ಭಕ್ತಿ ಮಾಡುವಂಥದ್ದು. ಇದು ಪರಿಶುದ್ಧ ಭಕ್ತಿ ಅಲ್ಲ. ಪರಿಶುದ್ಧ ಭಕ್ತಿ ಅಂತ ಹೇಳಿದ್ರೆ ಶುದ್ಧ ಭಕ್ತರು, ಅವರು ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಭಕ್ತಿ ಸೇವೆಯನ್ನು ಮಾಡ್ತಾ ಇರ್ತಾರೆ. ಅಹೇತುಕಿ ಅಪ್ರತಿಹತ. ಈ ಪ್ರಪಂಚವು ದುಃಖಾಲಯವೋ ಅಥವಾ ಸುಖಾಲಯವೋ ಎಂದು ನಿಮಗೆ ಮನವರಿಕೆಯಾಗಿದೆಯೇ? ಇದನ್ನು ನೀವು ಚಾಟಲ್ಲಿ ಹಾಕ್ಬೋದು. ಈ ಪ್ರಪಂಚವು ದುಃಖಾಲಯವೋ ಅಥವಾ ಸುಖಾಲಯವೋ, ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ ಅಂತ ನಾವು ಕೇಳಿರ್ತೇವೆ. ತಿಳಿದ್ರೆ ಇದು ಇವಾಗ ನಮ್ದು ಟೆಂಪರರಿ ಹೌಸ್,
ಪರ್ಮನೆಂಟ್ ಧಾಮ ಯಾವ, ಪರ್ಮನೆಂಟ್ ಮನೆ ಯಾವ್ದು ನಮ್ದು? ಗೋಲೋಕ. ವೇದೇಶು ಯಜ್ಞೇಶು ತಪಸ್ಸು ಚೈವ ದಾನೇಶು ಯತ್ ಪುಣ್ಯಫಲಂ ಪ್ರದಿಷ್ಟಂ ಅತ್ಯೇತಿ ತತ್ಸರ್ವಮಿದಂ ವಿದಿತ್ವಾ ಯೋಗಿ ಪರಂ ಸ್ಥಾನಮುಪೈತಿ ಚಾದ್ಯಂ. ಭಕ್ತಿಪೂರ್ವಕ ಸೇವೆಯ ಮಾರ್ಗವನ್ನು ಸ್ವೀಕರಿಸುವವನು ವೇದಾಧ್ಯಯನ, ಯಜ್ಞಗಳ ಆಚರಣೆ, ದಾನ ಮಾಡುವುದು ಅಥವಾ ತಾತ್ವಿಕ ಮತ್ತು ಕಾಮ್ಯಕರ್ಮಗಳಿಂದ ಬರುವ ಫಲಗಳನ್ನು ಕಳೆದುಕೊಳ್ಳಬೇಕಾಗಿಲ್ಲ. ಭಕ್ತಿ ಸೇವೆ ಮಾಡಿದರೆ ಸಾಕು, ಆತನು ಇವೆಲ್ಲವನ್ನು ಪಡೆಯುತ್ತಾನೆ ಮತ್ತು ಕಡೆಯಲ್ಲಿ ಪರಮ ಶಾಶ್ವತ ನಿವಾಸವನ್ನು ಸೇರುತ್ತಾನೆ. ಸರಿ, ಈಗ ಭಕ್ತಿ ಸೇವೆ ಮಾಡ್ತಾ ಇದೀವಿ, ವೇದಾಧ್ಯಯನ, ಯಜ್ಞಗಳ ಆಚರಣೆ, ದಾನ ಮಾಡುದು ಇದೆಲ್ಲ ಮಾಡ್ಬೇಕಾಗಿಲ್ವಾ ಅಂತ ಕೇಳಿದ್ರೆ ಬೇಡ. ಯಾಕಂತ ಹೇಳಿದ್ರೆ ಭಕ್ತಿ ಸೇವೆ ಮಾಡಿದ್ರೆ ಅದ್ರದ್ದೆಲ್ಲಾ ಫಲ ಇದ್ರಲ್ಲಿ ಬರುತ್ತೆ ಅಂತ ಹೇಳಿ ಇಲ್ಲಿ ತಿಳಿಯುವಂಥದ್ದು. ಯಸ್ಮಿನ್ ತುಷ್ಟೇ ಜಗತ್ ತುಷ್ಟೇ. ಕೃಷ್ಣ ಪ್ಲೀಸ್ ಆದ್ರೆ ಜಗತ್ತು ಪ್ಲೀಸ್ ಆಗುತ್ತೆ. ಅದಾಗೆ ಈಗ ನೀವು ಗಿಡದ ಬುಡಕ್ಕೆ ನೀರು ಹಾಕಿದ್ರೆ ಮತ್ತೆ ಪ್ರತ್ಯೇಕವಾಗಿ ಎಲೆಗಳಿಗೆ, ಎಮ್ಮೆಗಳಿಗೆ, ಕೊಂಬೆಗಳಿಗೆ ಈ ತರ ಹಾಕ್ಬೇಕು ಅಂತಿಲ್ಲ. ಅದು ಎಲ್ಲ ಗಿಡ ಪೋಷಣೆಯನ್ನು ಕೊಡುತ್ತೆ. ಅದೇ ರೀತಿ ಭಗವಂತನಿಗೆ ನಾವು ಭಗವಂತನ ಒಂದು ಸೇವೆ ಮಾಡಿದ್ರೆ ಎಲ್ಲಾ ದೇವತೆಗಳು ಕೂಡ ತೃಪ್ತಿ ಹೊಂದ್ತಾರೆ. ಹಾಗಾಗಿ 16ನೇ ಶ್ಲೋಕದಲ್ಲಿ ಹೇಳುವ ಹಾಗೆ ಆ ಬ್ರಹ್ಮ ಪುನರಾಲೋಕ ಅಂತೇಳಿ ಅಂತ ಹೇಳಿದ್ರೆ ಪುಣ್ಯ ಕ್ಷೀಣಿಸಿದ ನಂತರ ಮತ್ತೆ ನಾವು ಈ ಭೌತಿಕ ಪ್ರಪಂಚಕ್ಕೆ ಬರ್ಬೇಕು. ಹಾಗಾಗಿ ಏನು ಪ್ರಯೋಜನ ಇಲ್ಲ. ಬ್ರಹ್ಮಲೋಕದವರೆಗೆ ಹೋದ್ರೂ ಕೂಡ ನಮ್ಗೆ ಜನ್ಮ ಮೃತ್ಯು ಜರ ವ್ಯಾಧಿ ಇದ್ದೇ ಇದೆ. ಹಾಗಾಗಿ ನಾವು ಭಕ್ತಿ ಸೇವೆ ಮಾಡ್ಬೇಕು. ಭಕ್ತಿ ಸೇವೆ ಮಾಡಿದ್ರೆ ನಮಗೆ ಕಡೆಯಲ್ಲಿ ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಆಗ್ತದೆ, ಎಲ್ಲವೂ ಸಿಗುತ್ತದೆ. ಭಗವಂತನ ಧಾಮಕ್ಕೆ ಹೋದ್ರೆ ನಮಗೆ ಜನ್ಮ ಮೃತ್ಯು ಜರ ವ್ಯಾಧಿ ಇಲ್ಲ. ಹಾಗಾಗಿ ಇಲ್ಲಿ ನಾವು ತಿಳಿಬೇಕಾಗಿರುವಂಥದ್ದು ಇದಕ್ಕಿಂತ ಉನ್ನತವಾದದ್ದು ಯಾವುದೂ ಇಲ್ಲ. ಅಧ್ಯಾಯ 8ರ ಸಾರಾಂಶ. ಅರ್ಜುನನ 8 ಪ್ರಶ್ನೆಗಳಿಗೆ ಉತ್ತರಿಸಲಾಗಿದೆ. ಮೊದಲನೇ ಶ್ಲೋಕದಿಂದ 4ನೇ ಶ್ಲೋಕದಲ್ಲಿ ನೋಡ್ಬೋದು. ಕಿಂ ಬ್ರಹ್ಮ, ಇದು ಕೀವರ್ಡ್ಸ್ ಆಗಿರುತ್ತೆ. ಸಾವಿನ ಸಮಯದಲ್ಲಿ ಕೃಷ್ಣನನ್ನು ನೆನಪಿಸಿಕೊಳ್ಳುವುದು. 5ರಿಂದ 8ನೇ ಶ್ಲೋಕದಲ್ಲಿ ತಸ್ಮಾತ್ ಸರ್ವೇಷು ಕಾಲೇಶು, ಯೋಗ ಮಿಶ್ರ ಭಕ್ತಿಯಿಂದ ಕೃಷ್ಣನನ್ನು ಸ್ಮರಿಸುವುದು. 9ರಿಂದ 13ನೇ ಶ್ಲೋಕದಲ್ಲಿ ಓಮಿತ್ಯೇಕಾಕ್ಷರಂ ಬ್ರಹ್ಮ, ಶುದ್ಧ ಭಕ್ತಿಯಿಂದ ಕೃಷ್ಣನನ್ನು ಸ್ಮರಿಸುವುದು. 14ರಿಂದ 16ನೇ ಶ್ಲೋಕದಲ್ಲಿ ನೋಡ್ಬೋದು ದುಃಖಾಲಯಂ ಅಶಾಶ್ವತಂ, ಭೌತಿಕ ವಸ್ತು ಪ್ರಪಂಚ ಮತ್ತು ಆಧ್ಯಾತ್ಮಿಕ ಪ್ರಪಂಚ ಇವುಗಳ ನಡುವೆ ವ್ಯತ್ಯಾಸವನ್ನು ನಾವು ನೋಡಿದ್ವಿ. ಮುಂದಿನ ಅಧ್ಯಾಯಗಳಲ್ಲಿ ಇನ್ನಷ್ಟು ನೋಡಲಿದ್ದೇವೆ. ಇದು 17ರಿಂದ 22ನೇ ಶ್ಲೋಕದಲ್ಲಿ ನೋಡ್ಬೋದು. ಪರಸ್ತಸ್ಮಾತ್ತು ಭಾವೋನ್ಯೋ, ಶುದ್ಧ ಭಕ್ತಿಯಿಂದಲೇ ಪರಮೋನ್ನತನನ್ನು ಸಾಧಿಸಲು ಸಾಧ್ಯ. 23ರಿಂದ 28ನೇ ಶ್ಲೋಕದಲ್ಲಿ ನೋಡ್ಬೋದು. ಅತ್ಯೇತಿ ತತ್ಸರ್ವಮಿದಂ ವಿದಿತ್ವಾ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ. ಯಾರ್ದಾರು ಪ್ರಶ್ನೆ ಇದೆ ಹ್ಯಾಂಡ್ ರೈಸ್ ಮಾಡಿ ಕೇಳ್ಬೋದು.